ಕೃಷ್ಣ ಇವತ್ತಿನ ತರಗತಿ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 2ನೇ ಹಂತದ ಭಗವದ್ಗೀತಾ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. रांगी राधे वृंदे प्रणमामि तरुभ्यश्च कृपा सिन्धुभ्य एव च नमः. नमो भूतले श्रीमते भक्ति वेदांत स्वामिन् इति नामिने. नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्तवृंदा. हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे हरे राम हरे कृष्णा कृष्ण कृष्ण हरे 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 राम 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 हरे. हरे कृष्णा कृष्ण कृष्ण हरे 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 राम 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 हरे ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು हरे कृष्णा माता जी। ಹರೇ ಕೃಷ್ಣ. ಇದು ಪ್ರಭುಜಿ ನಿಮ್ಗೆ ಶನಿವಾರ 7ನೇ ಶ್ಲೋಕ ತನಕ ಮಾಡಿದ್ದಾರೆ ಅಲ್ವಾ? ಸಾಂಖ್ಯ ಯೋಗದ 7ನೇ ಶ್ಲೋಕ ತನಕ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಈ ಶ್ಲೋಕದ ಅಂದ್ರೆ ಇಂಪಾರ್ಟೆಂಟ್ ವಿಷಯ ಗೊತ್ತಿದ್ಯಾ ಈ ಶ್ಲೋಕದ ಬಗ್ಗೆ? ಹರೇ ಕೃಷ್ಣ. ಈ 7ನೇ ಶ್ಲೋಕವನ್ನ ಏನಂತ ಕರೀತಾರೆ ಅಂತ ಗೊತ್ತಾ? ಸೌಮ್ಯ ಮಾತಾಜಿ. ಮಾತಾಜಿ, ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನನ್ನ ಗುರುವಾಗಿ ಸ್ವೀಕರಿಸ್ತಾರೆ. ಅವರು ಶೋಕ ಮತ್ತು ದುಃಖವನ್ನು ಹೋಗಲಾಡಿಸಲು ಅವರ ಸಲಹೆಯನ್ನು ಕೇಳ್ತಾರೆ. ಮತ್ತೆ ಹೇಳಿ. ಮತ್ತೆ ಸೂರ್ಯ ಪ್ರಕಾಶ, ಸೂರ್ಯನ ಮೇಲ್ಮೈ ಮತ್ತೆ ಸೂರ್ಯ ಗ್ರಹ ಅಂತ ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡೋದಕ್ಕೆ 3 ಅವಸ್ಥೆಗಳನ್ನ ವಿವರಿಸ್ತಾರೆ. ಸೂರ್ಯ ಪ್ರಕಾಶ ಅನ್ನೋದು ಅಧ್ಯಯನ ಮಾಡೋದು, ಅದು ಬಿಗ್ನಿಂಗ್, ಅದೊಂದು ಸ್ಟೇಜ್. ಮತ್ತೆ ಸೂರ್ಯ ಮೇಲ್ಮೈ ಅನ್ನೋದು ಅದು ಅರ್ಥ ಮಾಡಿಕೊಳ್ಳಬಲ್ಲವನು ಅಂತ ಮುಂದಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ಮತ್ತೆ ಸೂರ್ಯ ಗ್ರಹವನ್ನು ಪ್ರವೇಶಿಸಬಲ್ಲವನು ಅತ್ಯಂತ ಪ್ರಬುದ್ಧ, ಅಂದ್ರೆ ರೆಡಿ ಆಗಿದ್ದಾನೆ ಅಂತ ಹೇಳಿದ್ರು. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಸೊ ಈ ಶ್ಲೋಕವನ್ನ 7ನೇ ಶ್ಲೋಕವನ್ನ ಇದನ್ನ ಶರಣಾಗತ ಮಂತ್ರ ಅಂತ ಕರೀತಾರೆ. ನೋಡಿ ಇಲ್ಲಿ ಪ್ರಪನ್ನಂ ಶರಣಾಗತನಾದ ಅಲ್ವಾ? ಇದನ್ನ ಶರಣಾಗತಿ ಮಂತ್ರ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇವಾಗ ಆಲ್ಮೋಸ್ಟ್ 1ನೇ ಅಧ್ಯಾಯದ ಪೂರ್ತಿ ಅರ್ಜುನ ಅವರಲ್ಲಿರುವಂತಹ ವಿಷಾದವನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ನಮ್ಮ ಹತ್ರ ಯಾರಾದ್ರೂ ಬಂದು ದುಃಖ ತೋಡ್ಕೊಂಡಾಗ ನಾವ್ ಏನ್ ಮಾಡ್ತೀವಿ? ಅವ್ರಿಗೆ ನಾವು ಮಧ್ಯದಲ್ಲಿನೇ ಅವ್ರಿಗೆ ಏನಾದ್ರು ಒಂದು ಸಲಹೆನ ಕೊಡ್ಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ? ಅವ್ರು ಪೂರ್ತಿಯಾಗಿ ಅವ್ರಿಗೆ ಹೇಳ್ಕೊಳ್ಲಿಕ್ಕೆ ಅವಕಾಶನೂ ಕೊಡೋದಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ನಾವು ಮೊದಲನೇ ಲೆವೆಲಲ್ಲೇ ನಾವು ತಿಳ್ಕೊಂಡಿದೀವಿ, ಕೃಷ್ಣ ಉತ್ತಮ ಶಿಕ್ಷಕ ಅಲ್ವಾ? ಸೊ ಯಾವಾಗ ಒಬ್ಬ ವ್ಯಕ್ತಿ ಯಾರಾದ್ರೂ ಒಂದು ಹೇಳಿರೋದನ್ನ ಕೇಳಿಸ್ಕೊಳುವಂತಹ ಒಂದು ಸ್ಥಿತಿಗೆ ಬಂದಿದ್ದಾನೆ ಅಂದಾಗ ಅಷ್ಟೇ ನಾವ್ ಏನಾದ್ರು ಹೇಳಿದ್ರೆ ಅವ್ರು ಕೇಳಿಸ್ಕೊತಾರೆ ಅಲ್ವಾ? ಇಲ್ಲಾಂದ್ರೆ ಖಂಡಿತ ಕೇಳಿಸ್ಕೊಳೋದಿಲ್ಲ. ನೋಡಿ, ಅದಕ್ಕೋಸ್ಕರ ಕೃಷ್ಣ ಅರ್ಜುನನಿಗೆ ಅವ್ರ ಹತ್ರ ಇರೋ ಅವ್ನು ಏನೆಲ್ಲ ಹೇಳಲಿಕ್ಕೆ ಅವಕಾಶವನ್ನ ಕೊಟ್ರು ಅಲ್ವಾ? ಪೂರ್ತಿಯಾಗಿ ಹೇಳಲಿಕ್ಕೆ ಅವಕಾಶವನ್ನ ಕೊಟ್ರು. ಕೃಷ್ಣ ಏನನ್ನೂ ಮಾತಾಡ್ಲಿಲ್ಲ. ಸೊ ಯಾವಾಗ ಅರ್ಜುನನಿಗೆ ಅರ್ಥ ಆಯ್ತು, ನಾನು ಇದೇ ತರ ಮಾತಾಡ್ತಾ ಇದ್ರೆ ಕೃಷ್ಣ ನನ್ನನ್ನ ಅವರು ಸೀರಿಯಸ್ ಆಗಿ ತಗೊಳೋದಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ಸೊ ಅದಕ್ಕೋಸ್ಕರನೇ ಇವಾಗ ಶರಣಾಗತನಾಗ್ತಾ ಇದ್ದಾನೆ ಅಲ್ವಾ? ಇವಾಗ ಶರಣಾಗತನಾದಾಗ ನೋಡಿ ಅವ್ನು ಏನಂತ ಹೇಳ್ತಾ ಇದ್ದಾನೆ,
ನೀನು ನನ್ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸು ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಶಿಷ್ಯಸ್ತೆ ಅಹಂ ಶಾದಿಮಾಂ, ನನಗೆ ಬೋಧಿಸು ಅಂತ ಕೇಳ್ತಾ ಇದ್ದಾರೆ, ನನಗೆ ಮಾರ್ಗದರ್ಶನವನ್ನ ಕೊಡು ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ಯಾವಾಗ ಅರ್ಜುನ ಕೃಷ್ಣನ ಮಾತುಗಳನ್ನ ಕೇಳೋ ಅಂತ ಒಂದು ಹಂತಕ್ಕೆ ಬರ್ತಾರೋ ಅವಾಗ ಕೃಷ್ಣ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ. ಅಂದ್ರೆ ಇದರಿಂದ ಏನ್ ಅರ್ಥ ಅಂತಂದ್ರೆ, ನಾವು ಆ ಗುರು ಶಿಷ್ಯರ ಒಂದು ಸಂಬಂಧ ಏನಿದೆ ಅದು ಮಾಮೂಲಿ ಸ್ನೇಹಿತರ ನಡುವೆ ಇರುವಂತ ಸಂಬಂಧದ ತರ ಅಲ್ಲ. ಅದು ತುಂಬಾ ಶ್ರೇಷ್ಠವಾದ ಸಂಬಂಧ, ತುಂಬಾ ಅಲ್ಲಿ ಏನಾದ್ರು ಸೀರಿಯಸ್ನೆಸ್ ಇರುತ್ತೆ ಅಲ್ವಾ. ಅದಕ್ಕೆ ಇದನ್ನ ಅರ್ಜುನ ಅರ್ಥ ಮಾಡ್ಕೋತಾನೆ, ಓ ಇದೇ ತರ ಇದ್ರೆ ನನಗೆ ಕೃಷ್ಣ ಏನನ್ನೂ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಆ ಗುರು ಶಿಷ್ಯ ಸಂಬಂಧವನ್ನ ಏರ್ಪಡಿಸ್ಕೊತಾನೋ ಆಗ ಕೃಷ್ಣ ಅರ್ಜುನನಿಗೆ ಅವರು ಸಲಹೆಯನ್ನ ಕೊಡ್ತಾರೆ ಅಲ್ವಾ. ಇವಾಗ ನಮ್ಗೆ ಅನ್ಸುತ್ತೆ ಅಲ್ವಾ, ಇನ್ನೇನ್ ಸಲಹೆಯನ್ನ ಕೊಡ್ಬೋದು ಅಂತ. ನಾವಿವಾಗ 1ನೇ ಅಧ್ಯಾಯದಲ್ಲಿ ನೋಡಿದಾಗ ಏನೆಲ್ಲ ಕೃಷ್ಣನಿಗೆ ಅರ್ಜುನ ಹೇಳ್ತಾರೋ ಅದೆಲ್ಲವೂ ಸಹ ಸರಿ ಅನ್ಸುತ್ತೆ. ಹೌದಲ್ಲಪ್ಪ, ಏನು ಒಂದು ಆ ರಾಜ್ಯವನ್ನ ಆಳ್ಲಿಕ್ಕೆ ಇಷ್ಟೊಂದು ಜನರ ಒಂದು ಹತ್ಯೆ ಆಗ್ಬೇಕಾ, ಬೇಡ ಬಿಡು, ಈ ಯುದ್ಧವನ್ನ ಮಾಡ್ಲಿಲ್ಲ ಅಂದ್ರೆ ಒಳ್ಳೇದಲ್ವಾ, ಅವನೆಷ್ಟು ಒಳ್ಳೆಯವನು ಅರ್ಜುನ, ಅವನು ಯುದ್ಧ ಮಾಡೋದ್ ಬೇಡ ಅಂತ ಅನ್ಕೋತಾ ಇದ್ದಾನೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಮತ್ತೆ ಇನ್ನ ಬೇರೆ ಎಲ್ಲ ಏನೆಲ್ಲ ಕಾರಣ ಕೊಟ್ಟಿದ್ದಾನೆ ಅದೆಲ್ಲನೂ ಸಹ ನಿಮ್ಗೆ ಯಾರಿಗಾದ್ರೂ ಸರಿ ಇಲ್ಲ ಅಂತ ಏನಾದ್ರು ಅನ್ನಿಸ್ತಾ? ಹರೇ ಕೃಷ್ಣ. ಅರ್ಜುನ ಕೊಟ್ಟಿರೋ ಕಾರಣಗಳು ಏನಾದ್ರು ಸರಿ ಇಲ್ಲ ಅಂತ ಅನ್ನಿಸ್ತಾ ಯಾರಿಗಾದ್ರೂ? ಇಲ್ಲ ಅವ್ರು ಏನೇನ್ ಕಾರಣಗಳು ಕೊಡ್ತಾರೆ, ಏನೇನ್ ಕಾರಣ ಕೊಡ್ತಾರೆ? ಹರೇ ಕೃಷ್ಣ, ಏನೇನ್ ಕಾರಣಗಳು ಕೊಡ್ತಾರೆ? ಹರೇ 5 ಕೃಷ್ಣ ಕಾರಣ ಕೊಡ್ತಾರಲ್ಲ. ಹಾ ಹೇಳಿ ಮಾತಾಜಿ, ಯಾರಾದ್ರೂ ಹೇಳಿ. ಐದು ಕಾರಣಗಳನ್ನ ಕೊಟ್ಬಿಟ್ಟು ಅವರು ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಶಸ್ತ್ರಾಸ್ತ್ರವನ್ನ ಕೆಳಗಡೆ ಇಟ್ಕೊಂಡು ಕುತ್ಕೋತಾರೆ ಅಲ್ವಾ. ಸೊ 5 ಕಾರಣಗಳು ಯಾವ್ದ್ಯಾವ್ದು? ಮೊದಲನೇ ಕಾರಣ ಏನು ಅಂದ್ರೆ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಭಿಕ್ಷೆ ಹರೇ ಬೇಡದ್ರು ಕೃಷ್ಣ ಮಾತಾಜಿ. ಹಾ ಭಿಕ್ಷೆ ಬೇಡದ್ರು ಪರವಾಗಿಲ್ಲ, ನಾನು ಯುದ್ಧ ಮಾಡಲ್ಲ ನಮ್ಮ ಎಲ್ಲ ಸಂಬಂಧಿಕರು ಅಂತ. ಸೊ ನನಗೆ ಇವರೆಲ್ಲ ನನ್ನ ಬಂಧು ಬಾಂಧವರು, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಕರುಣೆ ಬರ್ತಾ ಇದೆ, ಇವ್ರನ್ನೆಲ್ಲ ಕೊಂದು ನಾನು ಯುದ್ಧ ಅಂದ್ರೆ ರಾಜ್ಯವನ್ನ ಪಡ್ಕೋಬೇಕಾ ಅಂತ ಹೇಳ್ಬಿಟ್ಟು ಇವ್ರ ಮೇಲೆಲ್ಲ ನನಗೆ ಕರುಣೆ ಬರ್ತಾ ಇದೆ. ಮತ್ತೆ ಬೇರೆಯವರೆಲ್ಲರನ್ನು ಸಹ ಅಲ್ಲಿ ಸೈನಿಕರೆಲ್ಲ ಅಷ್ಟೊಂದು ಜನ ಇದ್ದಾರೆ, ಇವ್ರನ್ನೆಲ್ಲ ಕೊಲ್ಬೇಕಾ ಅಂತ ಹೇಳಿ ಕರುಣೆ ಬರ್ತಾ ಇದೆ ಅಂತ ಹೇಳ್ತಾರೆ ಮೊದಲನೇದು. 2ನೇ ಕಾರಣ ಏನ್ ಕೊಡ್ತಾರೆ? ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಅವರ ಗುರುಗಳು ಮತ್ತೆ ಹಿರಿಯರು ಅಲ್ವಾ ಅವರು, ಅದಕ್ಕೋಸ್ಕರನು ಅವರು ಯುದ್ಧ ಮಾಡೋದಕ್ಕೆ ಗೊಂದಲ ಆಗ್ತಿದೆ, ಹೇಗೆ ಇವ್ರನ್ನೆಲ್ಲ ಮಾಡ್ಬೋದಾ ಕೊಂದ್ರೆ ಪಾಪ ಬರುತ್ತೆ ಅಲ್ವಾ. ನಮ್ಗೆ ವಿದ್ಯೆಯನ್ನ ಹೇಳ್ಕೊಟ್ಟಿರೋದು, ನಮ್ಮನ್ನ ಎತ್ತಾಡ್ಸಿರೋರ್ನ ನಾವು ಕೊಂದ್ರೆ ನಮ್ಗೆ ಪಾಪ ಬರುತ್ತೆ ಅಲ್ವಾ. ಇವ್ರನ್ನೆಲ್ಲ ಕೊಂದ್ರೆ ನನಗೆ ಪಾಪ ಬರಲ್ವಾ ಅಂತ ಬಿಟ್ಟು 2ನೇ ಕಾರಣ ಕೊಡ್ತಾರೆ. ಮತ್ತೆ 3ನೇ ಕಾರಣ ಏನ್ ಕೊಡ್ತಾರೆ? ಹರೇ ಕೃಷ್ಣ ಮಾತಾಜಿ, ವರ್ಣಶಂಕರ ಆಗುತ್ತಂತ ಮಾತಾಜಿ. ವರ್ಣಶಂಕರ ಏರ್ಪಡುತ್ತೆ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಅವ್ರು ಎಷ್ಟು ಬರೀ ಅವ್ರದ್ ಮಾತ್ರ ಯೋಚನೆ ಮಾಡ್ತಿಲ್ಲ, ಮುಂದಿನ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಲ್ವಾ. ಮುಂದಿನ ಜನರೇಷನ್ಗೆ ಯಾರ್ ದಿಕ್ಕು, ಅವ್ರನ್ನ ಯಾರು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ವರ್ಣಶಂಕರ ಏರ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 4ನೇ ಕಾರಣ ಏನ್ ಕೊಡ್ತಾರೆ? ನನ್ಗೇನ್ ಸುಖ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಬಂಧು ಬಾಂಧವರೇ ಇಲ್ಲ ಅಂದ್ರೆ ನಾವು ಯಾರ ಜೊತೆ ಸುಖ ದುಃಖವನ್ನ ಹಂಚ್ಕೋತೀವಿ ಅಲ್ವಾ. ಇವಾಗ ಯಾವ್ದಾದ್ರು ಒಂದು ಸುಖ ಇಮ್ಮಡಿ ಆಗ್ಬೇಕು ಅಂದ್ರೆ ನಾವು ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಲ್ವಾ. ಇವಾಗ ನಾವು ಬರ್ತಡೇ ನಾನು ಒಬ್ಳೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಎಲ್ಲ ಬಂಧು ಬಾಂಧವರನ್ನೆಲ್ಲ ಕರಿತೀವಿ ಅಲ್ವಾ. ಅವಾಗ್ಲೇನೆ ಅದು ನಂಗೆ ತುಂಬಾ ಸಂತೋಷ ಬರೋದು ಅಲ್ವಾ. ಇವರೆಲ್ಲ ಸತ್ ಹೋದ್ರೆ ನಾನು ಯಾರ ಜೊತೆ ನಾನು ಆ ಸುಖವನ್ನ ಹಂಚ್ಕೊಳೋದು ಅಲ್ವಾ. ಆ ರಾಜ್ಯ ಪಡ್ಕೊಂಡು ಏನ್ ಪ್ರಯೋಜನ ಅಲ್ವಾ. ಸುಖವೆಲ್ಲಿ, ನನಗೆ ಏನ್ ಸುಖ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸಂತೋಷವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 5ನೇ ಕಾರಣ ಏನ್ ಕೊಡ್ತಾರೆ? ಹರೇ ಕೃಷ್ಣ. 5ನೇ ಕಾರಣ ಏನ್ ಕೊಡ್ತಾರೆ? ನನಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ನನಗೆ ಇವರೆಲ್ಲ ಇವಾಗ ಅಧರ್ಮಯುತವಾಗಿ ಇದ್ದಾರೆ ಅಲ್ವಾ. ಇವ್ರ ಜೊತೆ ಯುದ್ಧವನ್ನ ಮಾಡಿ ಸೊ ನಾನು ರಾಜ್ಯವನ್ನ ಪಡ್ಕೋಬೇಕೋ ಅಥವಾ ನಾನು ಯುದ್ಧವನ್ನ ಮಾಡಬಾರ್ದು ಅನ್ನೋ ಒಂದು ನಿರ್ಣಯವನ್ನೇ ನಾನು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ನನ್ ನಿರ್ಣಯವನ್ನ ಅನಿರ್ಣಯ ಅಂದ್ರೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಹೇಳ್ತಾರೆ. ಈ 5 ಕಾರಣಗಳನ್ನ ಕೊಡ್ತಾರೆ. ಸೊ 5ನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಮೊದಲನೇ ಅಧ್ಯಾಯದಲ್ಲಿ ನಾವು ಈ 5 ಕಾರಣಗಳನ್ನ ಅರ್ಜುನ ಕೃಷ್ಣನಿಗೆ ಕೊಟ್ಟು ಅವರು ನಾನು ಯುದ್ಧ ಮಾಡಲ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರು ಹೋಗಲ್ಲ ಅಲ್ವಾ. ಸೊ ಅವ್ರು ಹೇಳ್ತಾರೆ, ಅವ್ರು ಕರೆಕ್ಟ್ ಆಗಿ ಕಾರಣವನ್ನ ಕೊಡ್ತಾರೆ. ಸೊ ನನಗೆ ಇವ್ರನ್ನೆಲ್ಲ ನೋಡಿದ್ರೆ ಅನುಕಂಪ ಬರ್ತಾ ಇದೆ, ಕರುಣೆ ಬರ್ತಾ ಇದೆ. ಸೊ ಇವ್ರನ್ನೆಲ್ಲ ಕೊಂದ್ರೆ ನನಗೆ ಪಾಪ ಬರುತ್ತೆ, ಇವ್ರನ್ನ ಕೊಂದ್ರೆ ನನಗೆ ಏನ್ ಸಂತೋಷ ಸಿಗತ್ತೆ. ಮತ್ತೆ 4ನೇ ಕಾರಣ ಏನು ವರ್ಣಶಂಕರ ಏರ್ಪಡುತ್ತೆ. 5ನೇ ಕಾರಣ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಿಲ್ಲ ಅಂತ ಈ 5 ಕಾರಣಗಳನ್ನ ಕೊಟ್ಟೆ ಅವರು ಕುತ್ಕೊಳೋದು, ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ.
ಈ 5 ಕಾರಣಗಳನ್ನ ಯಾರಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳಿದ್ರೆ, ಹೌದಲ್ವಾ ಅರ್ಜುನ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ, ಅದ್ರಲ್ಲಿ ಏನ್ ತಪ್ಪಿದೆ, ಎಷ್ಟು ಒಳ್ಳೆ ವ್ಯಕ್ತಿ ಅರ್ಜುನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಹಾಗಾದ್ರೆ ಇನ್ನೇನನ್ನ ಹೇಳಕ್ ಹೊರಟಿದ್ದಾರೆ ಕೃಷ್ಣ ಈ ಭಗವದ್ಗೀತೆಯಲ್ಲಿ ಅಲ್ವಾ. ನಮ್ಗೆ ಎಷ್ಟು ಅದು ಕ್ವಶನ್ ಮಾರ್ಕ್ ಅನ್ಸುತ್ತಲ್ವಾ. ಇನ್ನಿಂತ ಉತ್ತಮವಾದದನ್ನ, ಇದೇ ಒಳ್ಳೇದು. ಅರ್ಜುನ ನನಗೆ ರಾಜ್ಯ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಮೂರು ಇದೆ, ಇದೇ ಹೈಯೆಸ್ಟ್ ಇರ್ಬೇಕು, ಇದಕ್ಕಿಂತ ಮತ್ತೆ ಇದಕ್ಕಿಂತ ಉತ್ತಮವಾದದ್ದು ಇನ್ನೇನನ್ನ ಹೊರಟಿದ್ದಾರೆ ಕೃಷ್ಣ ಅರ್ಜುನನಿಗೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಅಂತ ನಹಿ ಪ್ರಪಶ್ಯಾಮಿ ಮಮಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾನ ಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ಒಡೆದೊಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರೂ ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ದುಃಖವನ್ನ ಹೋಗಲಾಡಿಸಿಕೊಳ್ಳಲಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ ಇವಾಗ ಏನ್ ಹೇಳ್ತಾ ಇದ್ದಾರೆ, ಎಷ್ಟು ದುಃಖ ಬರ್ತಿದೆ ಅಂತಂದ್ರೆ, ನನ್ಗೆ ಇವಾಗ ಏನಾದ್ರೂ ಇದು ಅವ್ರದ್ದು ರಾಜ್ಯ ಸಮೃದ್ಧವಾಗಿರೋ ರಾಜ್ಯ, ಇದನ್ನ ಗೆದ್ಕೊಂಡ್ರು ಸಹ ನಾನು ಸ್ವರ್ಗದಲ್ಲಿ ಹೋಗಿ ಅಲ್ಲಿ ಪ್ರಭುತ್ವವನ್ನ ಪಡೆದುಕೊಂಡ್ರು ಸಹ ನನ್ಗೆ ಈ ದುಃಖವನ್ನ ಹೋಗ್ಲಾಡಿಸ್ಕೊಳ್ಳಾರೆ ಅಂತ ಹೇಳಿದೆ. ನಾನು ಯುದ್ಧ ಮಾಡ್ಬೇಕು ಅನ್ನೋ ಒಂದು ಪರಿಸ್ಥಿತಿ ನನಗೆ ಬಂದಿದೆಯಲ್ಲ, ಈ ದುಃಖವನ್ನ ನಾನು ಹೋಗ್ಲಾಡಿಸ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದಾರೆ ಅಲ್ವಾ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ರೆ, ಇಲ್ಲಿ ನಾವು ಸಾಮಾನ್ಯವಾಗಿ ಯೋಚನೆ ಮಾಡಿದಾಗ ಇಲ್ಲಿ ನಮ್ಗೆ ಏನೇ ಕೊಟ್ರು ನಮ್ಗೆ ಸಂತೋಷ ಸಿಗ್ತಿಲ್ಲ. ಯಾಕಂದ್ರೆ ನಮಗ್ ಬೇಕಾಗಿರೋದು ಕೊಟ್ಟಾಗ ನಮ್ಗೆ ಸಂತೋಷ ಸಿಗುತ್ತೆ ಅಲ್ವಾ. ನಮ್ಗೆ ಬೇಡ್ತಲೇ ಇರೋದನ್ನ ಯಾರಾದ್ರೂ ಏನಾದ್ರು ಕೊಟ್ರು ನಮ್ಗೆ ಸಂತೋಷ ಸಿಗೋದಿಲ್ಲ ಅಲ್ವಾ. ನಮ್ಮ ಮಕ್ಕಳನ್ನ ನೋಡಿದೀವಿ, ನಮ್ಮ ಮಕ್ಕಳಿಗೆ ಮ್ಯಾಗಿ ಬೇಡ ಪುಟ್ಟ ತಿನ್ಬೇಡ ಅಂದ್ರೂ ಸಹ ಅವ್ರಿಗೆ ಮ್ಯಾಗಿ ಬೇಕು, ನಾನು ಅದಕ್ಕಿಂತ ಚೆನ್ನಾಗಿರೋದು ಡ್ರೈ ಫ್ರೂಟ್ಸ್ ಏನೋ ಕೊಡ್ತೀನಿ ಅಂದ್ರೂ ಅವ್ರಿಗೆ ಅಷ್ಟು ಸಂತೋಷ ಬರೋದಿಲ್ಲ ಅಲ್ವಾ. ಅವ್ರಿಗೇನೋ ಒಂದು ಬೇಕು ಚಿಕ್ಕದು, ಅದನ್ನ ಬೇಕು, ಅದನ್ನ ಕೊಟ್ಟಾಗ ಅವ್ರು ತುಂಬಾ ಸಂತೋಷ ಪಡ್ತಾರೆ ಅಲ್ವಾ. ಆ ಸಂತೋಷ ಅನ್ನೋದು ಹಾಗೆ, ನಮ್ಗೆ ಏನ್ ಬೇಕೋ ಅದನ್ನ ಕೊಟ್ಟಾಗ ನಮ್ಗೆ ಸಂತೋಷ ಸಿಗುತ್ತೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಅರ್ಜುನ, ಇದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕಾಗತ್ತೆ, ಸೊ ನಮ್ಗೆ ನಿಜವಾದ ಸಂತೋಷವನ್ನ ನಾವು ಈ ಮೂರು ಈ ಮೆಟೀರಿಯಲಿಸ್ಟಿಕ್ ಅಂತ ಏನ್ ಹೇಳ್ತೀವಿ, ಮೆಟೀರಿಯಲಿಸ್ಟಿಕ್ ಇರುವಂತಹ ಯಾವುದೇ ಒಂದು ವಸ್ತು ಕೊಟ್ಟರು ನಮ್ಗೆ ಪಡ್ಕೊಳ್ಲಿಕ್ಕೆ ಆಗಲ್ಲ. ನೋಡಿ ಇಲ್ಲಿ ಬರೇ ಈ ಭೂಮಿ ಮೇಲಿರುವಂತಹ ರಾಜ್ಯ ಒಂದೇ ಹೇಳ್ತಿಲ್ಲ, ಪತಿಯಾದ್ರೂ ಸಹ ನನ್ಗೆ ಸಂತೋಷ ಸಿಗ್ಲಿಕ್ಕೆ ಆಗೋದಿಲ್ಲ, ನನ್ಗೆ ಅಷ್ಟು ದುಃಖ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಭಾವಾರ್ಥದಲ್ಲಿ ನಮ್ಗೆ ಪ್ರಭುಪಾದ್ರು ನಮ್ಗೆ ಆ ಗುರುವಿನ ಒಂದು ಮಹತ್ವವನ್ನ ಹೇಳಿಕೊಡ್ತಾ ಇದ್ದಾರೆ ಇಲ್ಲಿ ನಮ್ಗೆ. ಸೊ ಇವಾಗ ನಮ್ಗೆ ಯಾವುದೇ ಒಂದು ಕಷ್ಟ ಬಂದಾಗ ನಾವು ಗುರುವಿನ ಮೊರೆ ಹೋಗ್ಬೇಕು, ಅವಾಗ ಅವರೇನೆ ನಮ್ಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನ ಅವ್ರು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ನಮ್ಗೆ ಈ ವಿಚಾರದಲ್ಲಿ ಚೈತನ್ಯ ಮಹಾಪ್ರಭು ಹೇಳಿರುವಂತಹ ಒಂದು ಇಲ್ಲಿ ಶ್ಲೋಕವನ್ನ ಹೇಳ್ತಾ ಇದ್ದಾರೆ ಶೀಲ ಪ್ರಭುಪಾದ್ರು. ಕಿಬ ವಿಪ್ರ ಕಿಬನ್ಯಾಸಿ ಶೂದ್ರಕೆ ನಾಯ ಏಯಿ ಕೃಷ್ಣ ತತ್ವವೇತ ಸೇಯಿ ಗುರುಹಾಯ. ಒಬ್ಬ ಮನುಷ್ಯನು ವಿಪ್ರನೇ ಅಥವಾ ಶೂದ್ರನೇ ಅಥವಾ ಸನ್ಯಾಸಿಯೇ ಎನ್ನುವುದು ಮುಖ್ಯವಲ್ಲ. ಕೃಷ್ಣ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದರೆ ಅವನು ಪರಿಪೂರ್ಣನಾದ ಮತ್ತು ನಿಜವಾದ ಗುರು. ಆದುದರಿಂದ ಕೃಷ್ಣ ಪ್ರಜ್ಞೆ ವಿಜ್ಞಾನದಲ್ಲಿ ಪರಿಣಿತನಾಗಿಲ್ಲದೆ ಯಾರು ನಿಜವಾದ ಗುರುವಾಗಲಾರ ಅಂತ ಹೇಳ್ತಿದ್ದಾರೆ. ಇವಾಗ ನಾವೇನಾದ್ರೂ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇವಾಗ ನಾವು ನೋಡ್ತಾ ಇದೀವಿ, ಎಷ್ಟು ಜನಗಳಿದ್ದಾರೆ ಅಲ್ವಾ. ಅವ್ರ ಯಾವ ಜಾತಿ ಮತ, ಅವ್ರು ಉತ್ತಮ ಕುಲದವರ ಹೀನ ಕುಲ ಅದ್ರ ನೋಡಿ, ಯಾರ್ ಬೇಕಾದ್ರೂ ವಿಪ್ರನೇ ಆಗ್ಬೋದು, ಶೂದ್ರನೇ ಆಗಿರ್ಬೋದು, ಸನ್ಯಾಸನೇ ಆಗೋದು ಮುಖ್ಯ ಅಲ್ಲ. ಅವ್ರಿಗೆ ಕೃಷ್ಣ ವಿಜ್ಞಾನ ಗೊತ್ತಿದ್ರೆ, ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರೋರು. ಹರೇ ಕೃಷ್ಣ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ತುಂಬಾ ಮುಖ್ಯವಾಗಿ ಸ್ವೀಕರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಾವಿವಾಗ ಭೌತಿಕ ಪ್ರಪಂಚದಲ್ಲಿ ಹೋಗಿ ನಾವಿವಾಗ ಗುರುಗಳು ಅಂತ ನಾವ್ ಎಷ್ಟೊಂದ್ ಜನ ನೋಡ್ತೀವಿ, ಅವ್ರಿಗೆ ಈ ಬದುಕಿನ ಸಮಸ್ಯೆಗಳನ್ನ ಅವ್ರಿಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಇವಾಗ ನಾವು ಮುಂದೆನೂ ನಾವು ತಿಳ್ಕೊತೀವಿ, ಈ ನಮ್ಗೇನು ಭೌತಿಕ ಸಮಸ್ಯೆಗಳಿದೆ ಆ ಭೌತಿಕ ಸಮಸ್ಯೆಗಳಿಗೆ ನಿಜವಾದ ಪರಿಹಾರ ಭೌತಿಕ ಪರಿಹಾರಗಳಿಂದ ನಮ್ಗೆ ಸಿಗೋದಿಲ್ಲ. ಈ ಎಲ್ಲಾ ಭೌತಿಕ ಸಮಸ್ಯೆಗಳಿಗೆ, ಈ ಹುಟ್ಟು ಸಾವು ಮತ್ತೆ ವ್ಯಾಧಿ ಅವೆಲ್ಲ ಏನೆಲ್ಲ ಇದೆ, ಮುಪ್ಪು, ಇವೆಲ್ಲದಕ್ಕೂ ಸಹ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ ಅದಕ್ಕೆ ನಿಜವಾದ ಪರಿಷ್ಕಾರ ಸಿಗೋದು ನಮ್ಗೆ ಆಧ್ಯಾತ್ಮಿಕ ಮಾರ್ಗದಿಂದಾನೆ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ನಮ್ಗೆ ಅದೇ ತರನೇ ವೈದಿಕ ಸಾಹಿತ್ಯದಲ್ಲೂ ಸಹ ಹೇಳ್ತಾರೆ. ಇವಾಗ ತುಂಬಾ ಒಬ್ಬ
ವೇದಗಳನ್ನೆಲ್ಲ ಕಲ್ತ್ಕೊಂಡಿದ್ದಾನೆ. ಆದ್ರೆ ಅವರು ಕೃಷ್ಣನನ್ನ ಅರ್ಥ ಮಾಡ್ಕೊಂಡಿಲ್ಲ, ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡಿಲ್ಲ, ಕೃಷ್ಣನೇ ಗುರು ಅಂದ್ರೆ ಕೃಷ್ಣನೇ ದೇವೋತ್ತಮ ಪರಮಪುರುಷ ಅಂತ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಂತವ್ನು ಗುರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ವೇದಗಳನ್ನ ಕಲ್ತಿರ್ಬೋದು, ಪಟಪಟ ಅಂತ ಹೇಳ್ತಾ ಇರ್ಬೋದು, ಅವನು ಯಾವುದೇ ಒಂದು ತಪ್ಪಿಲ್ದಲೆ ಆ ಸಂಸ್ಕೃತ ಶ್ಲೋಕಗಳನ್ನ ಹೇಳ್ಬೋದು, ಆದ್ರೆ ಅವ್ನಿಗೆ ಕೃಷ್ಣನ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಅವನು ಗುರುವಾಗ್ಲಿಕ್ಕೆ ಆಗೋದಿಲ್ಲ. ಅದ್ರ ಬದಲು ಇನ್ನೊಬ್ಬ ಯಾರಾದ್ರೂ ಕೆಳಜಾತಿಯಲ್ಲಿ ಹುಟ್ಟಿರ್ಬೋದು, ಅವನೇನಾದ್ರೂ ವೈಷ್ಣವನಾಗಿದ್ರೆ ಆ ಕೃಷ್ಣ ಪ್ರಜ್ಞೆಲಿದ್ರೆ ಅವನು ಗುರು ಆಗ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಪದ್ಮಪುರಾಣ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ತುಂಬಾ ಮುಖ್ಯವಾದಂತಹ ಸೆಂಟೆನ್ಸ್. ಏನ್ ಹೇಳ್ತೇನೆ ಅಂತಂದ್ರೆ, ಹುಟ್ಟು, ಮುಪ್ಪು, ರೋಗ, ಸಾವು, ಐಹಿಕ ಬದುಕಿನ ಈ ಸಮಸ್ಯೆಗಳನ್ನ ಸಂಪತ್ತಿನ ಶೇಖರಣೆ ಮತ್ತು ಆರ್ಥಿಕ ಅಭಿವೃದ್ಧಿಗಳಿಂದ ನಿವಾರಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ನಮ್ಗೆ ಇದರಿಂದ ನಾವು ಹೊರಗಡೆ ಬರ್ಬೇಕು, ನನಗೆ ಇನ್ನೊಂದ್ಸತಿ ಹುಟ್ಟು ಬೇಡ, ನಾನು ವಯಸ್ಸಾಗೋದ್ ನನ್ಗೆ ಇಷ್ಟ ಇಲ್ಲ, ನನಗೆ ರೋಗವನ್ನ ಅನುಭವಿಸ್ಲಿಕ್ಕೆ ಇಷ್ಟ ಇಲ್ಲ, ನಾನು ಈ ಸಾವು ಅನ್ನೋದು ಯಾರಿಗೂ ಇಷ್ಟ ಇಲ್ಲ ಅಲ್ವಾ. ಈ 4 ಯಾರಿಗೂ ಇಷ್ಟ ಇಲ್ಲ. ಈ 4ರಿಂದ ನಾವು ಹೊರಗಡೆ ಬರ್ಬೇಕು, ಮುಕ್ತರಾಗ್ಬೇಕು ಅಂತಂದ್ರೆ ಇದನ್ನ ಯಾವುದೇ ಒಂದು ಆರ್ಥಿಕ ಅಭಿವೃದ್ಧಿಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವ್ ಎಷ್ಟೇ ಹಣವನ್ನ ಶೇಖರಣೆ ಮಾಡಿದ್ರೂ ಆಗೋದಿಲ್ಲ. ಅದಕ್ಕಿನೇ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನನಗೆ ಈ 3 ಲೋಕಗಳನ್ನ ಕೊಟ್ಟರು ಸಹ ನನಗೆ ಈ ದುಃಖದಿಂದ ನಾನು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ನೋಡ್ತಾ ಇರ್ಬೇಕು, ಇವಾಗ ಹಲವಾರು ರಾಜ್ಯಗಳಿದೆ ಅಲ್ವಾ, ಎಷ್ಟು ಸುಖ ಸಂಪತ್ತಿಂದ ತುಂಬಿಕೊಂಡಿದೆ. ನಾವು ನೋಡಿದ್ವಿ ಈಗ ಪ್ರಭುಪಾದ್ರು ಸಹ ಅಮೆರಿಕಾಗ್ ಹೋದಾಗ ಅಲ್ಲಿ ಎಲ್ಲಾ ಯುವ ಜನತೆಗಳೆಲ್ಲ ಹಿಪ್ಪಿಗಳಾಗ್ಬಿಟ್ಟಿದ್ರು. ಎಲ್ಲಂದ್ರಲ್ಲೇ ಮಲ್ಕೊಳ್ಳೋದು, ಹೇಗಂದ್ರೆ ಹಾಗೆ ಜೀವನ ಮಾಡೋದು, ಮಠಗಳನ್ನೆಲ್ಲ ತೊರೆದು ಬಂದಿದ್ರು ಅವರು. ಯಾಕಂದ್ರೆ ಅವಾಗ ವಿಯೆಟ್ನಾಂ ವಾರ್ ನಡೀತಾ ಇತ್ತು. ಆಗ ಅವರ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತ್ತು, ಎಲ್ಲರೂ ಸಹ ಯುದ್ಧಕ್ಕೆ ಬರ್ಬೇಕು ಅಂತ. ಆದ್ರೆ ಯಾರಿಗೂ ಇಷ್ಟ ಇರ್ಲಿಲ್ಲ ಯುದ್ಧವನ್ನ ಮಾಡ್ಬೇಕು ಅಂತ. ಅದಕ್ಕೆ ಅವ್ರೇನ್ ಮಾಡಿದ್ರು, ಮಠಗಳನ್ನೆಲ್ಲ ಬಿಟ್ಬಿಟ್ಟು ಅವರು ಹಿಪ್ಪಿಗಳಾಗಿ ಬೀದಿಯಲ್ಲಿ ಅವರು ಅಲಿತಾ ಇದ್ರು. ಅಂದ್ರೆ ನೋಡಿ, ಅಂದ್ರೆ ಅವ್ರ ಹತ್ರ ಅಷ್ಟೊಂದು ಸಂಪತ್ತಿದೆ ಅಲ್ವಾ, ಆದ್ರೂ ಸಹ ಅಲ್ಲಿ ಆ ಸಂಪತ್ತಿನಿಂದನೇ ಎಲ್ಲರಿಗೂ ಸಂತೋಷ ಅಂತ ಇದ್ದಿದ್ರೆ ಅವ್ರಿಗೆ ಯಾಕೆ ಅಲ್ಲಿ ದುಃಖ ಇರ್ಬೇಕಾಗಿತ್ತು ಅಲ್ವಾ, ಮನಸ್ಸಿಗೆ ಅಶಾಂತಿ ಇರ್ಬೇಕಾಗಿತ್ತು ಆ ಹಿಪ್ಪಿಗಳಿಗೆ ಅಲ್ವಾ. ಅದಕ್ಕೇನೆ ಇದನ್ನ ಹೇಳ್ತಾ ಇದ್ದಾರೆ, ಎಷ್ಟೇ ಸಂಪತ್ತಿಂದ ತುಂಬಿ ತುಳುಕಾಡುತ್ತಿದ್ರು ಸಹ ಅಲ್ಲಿ ಸಮಸ್ಯೆಗಳನ್ನೋದು ಇದ್ದೇ ಇರುತ್ತೆ. ಸೊ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕಂತಂದ್ರೆ ಆ ಕೃಷ್ಣ ಪ್ರಜ್ಞೆ ಮೂಲಕನೇ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ ಪ್ರಭುಪಾದ್ರು, ನೀವು ಅನ್ಕೋಬಹುದು ಇದೇನಿದು ಸ್ಟಾರ್ಟಿಂಗ್ ಇಂದಾನೆ ನಮ್ಗೆ ಕೃಷ್ಣ ಅಂದ್ರೆ ಯಾರಂತ ಗೊತ್ತಾಗಿಲ್ಲ, ಇವಾಗ ಭಕ್ತಿ ಯೋಗದಲ್ಲೇ ನಮ್ಗೆ ಗೊತ್ತಾಗೋದು, ಆ 6 ಅಧ್ಯಾಯದಲ್ಲಿ ಕೃಷ್ಣನ ಆ ಸರ್ವೋಚ್ಚ ಸ್ಥಾನ ಅರ್ಥ ಆಗೋದು. ಅದಕ್ಕಿಂತ ಮುಂಚೆನೆ ನೀವು ಯಾವುದೇ ಒಂದು ಭಾವಾರ್ಥವನ್ನ ನೋಡಿ, ಅಲ್ಲಿ ಅವರು ಭಕ್ತಿ ಯೋಗವನ್ನ ಹೇಳ್ಬಿಟ್ಟಿದ್ದಾರೆ ಪ್ರಭುಪಾದ್ರು. ಅದಕ್ಕೆ ನಮ್ಗೆ ಆಚಾರ್ಯರು ಹೇಳ್ತಾರೆ, ಯಾಕೆ ಪ್ರಭುಪಾದ್ರು ನಮ್ಗೆ ಸ್ಟಾರ್ಟಿಂಗ್ ಭಕ್ತಿ ಯೋಗವನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಇವಾಗ ನಾವು ನೋಡ್ತಾ ಇದೀವಿ, ಇವಾಗ 100 ಜನ ಸ್ಟಾರ್ಟಿಂಗ್ ಅಲ್ಲಿ ಇರ್ತಾರೆ, ಆಮೇಲೆ ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ. ಅದಕ್ಕೆ ಈ ಅಮೂಲ್ಯವಾದ ಜ್ಞಾನ ಯಾರಿಗೂ ಮಿಸ್ ಆಗ್ಬಾರ್ದು ಅಂತ ನೋಡಿ, ಎಷ್ಟು ಅವ್ರು ಕರುಣಾಳುಗಳು ಅಂದ್ರೆ, ಇವಾಗ ಬೇರೆಯವರೆಲ್ಲ ನಾವು ನೋಡಿರೋ ಹಾಗೆ ಕ್ಲೈಮ್ಯಾಕ್ಸ್ ಆ ಸೀಕ್ರೆಟ್ನೆಲ್ಲ ಕೊನೆಯಲ್ಲಿ ಇಟ್ಟಿರ್ತಾರೆ. ಆದ್ರೆ ಪ್ರಭುಪಾದ ನೋಡಿ, ಅವರು ಎಷ್ಟು ಕೃಪಾಳು ಅಂತಂದ್ರೆ ಮೊದಲನೇ ಒಂದು ಭಾವಾರ್ಥದಿಂದನೇ ಅವರು ಆ ಒಂದು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡಿಸ್ತಾರೆ, ಆ ಭಕ್ತಿಯೋಗವನ್ನ ಅವರು ಅರ್ಥ ಮಾಡಿಸ್ಬಿಡ್ತಾರೆ. ಇಲ್ಲ, ನೀವು ಇಲ್ಲೇ ಯಾವ ಮಾರ್ಗದಲ್ಲಿ ನೀವು ಬರ್ತಾ ಇದ್ರೆ ಇದು ಸರಿಯಾದ ಮಾರ್ಗ, ನೀವು ಮತ್ತೆ ಇನ್ನೊಂದು ಯೋಚನೆ ಮಾಡಬೇಡಿ, ಈ ಲೈಫನ್ನ ನೀವು ಟ್ರಯಲ್ಗೋಸ್ಕರ ನೀವು ಕೊಡಿ ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊತಾರೆ. ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ, ನೀವು ಶಾಂತಿ ನಿಜವಾಗ್ಲೂ ಬೇಕೇ ಬೇಕಂತಂದ್ರೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ಮಾರ್ಗದರ್ಶನವನ್ನ ಪಡೆದ್ರೆ ಮಾತ್ರನೇ ಆ ನಿಜವಾದ ಸುಖ ಅನ್ನೋದನ್ನ ನಾವು ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ನೋಡ್ತಾ ಇದೀವಲ್ವಾ, ಎಷ್ಟೆಲ್ಲ ಹಣ ಮತ್ತೆ ಸಮಯ, ಅವ್ರ ಜ್ಞಾನವನ್ನೆಲ್ಲ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಲ್ವಾ. ಆದ್ರೆ ಹೋಗಿ ಮಾಡೋದಾದ್ರೂ ಏನು, ಅಲ್ಲಿ ಸಾಧಿಸೋದಾದ್ರೂ ಏನು ಅಲ್ವಾ, ಏನೂ ಇಲ್ಲ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲ ಯಾವುದೇ ಮೇಲಿನ ಲೋಕಕ್ಕೆ ಹೋದ್ರೂ ಸಹ ಕ್ಷೀಣ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ ನಾವು ತಿಳ್ಕೊಂಡಿದೀವಿ. ನಮ್ಮ ಪುಣ್ಯದ ಅಕೌಂಟ್ ಎಲ್ಲ ಮುಗಿದ ತಕ್ಷಣ ಮತ್ತೆ ಈ ಭೂಮಿ ಮೇಲೆ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೋಬೇಕು ಅಂತ ಗೊತ್ತಿದೆ ಅಲ್ವಾ. ಸೊ ಅದಕ್ಕೆ ನಾವು ಈ ಮಾನವ ಜನ್ಮ ಸಿಕ್ಕಿದಾಗ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ಪ್ರಭುಪಾದ್ರು ಇದನ್ನ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಗೆ ಆ ಗುರುವಿನ ಆಶ್ರಯವನ್ನ ನಾವು ಪಡಿಲೇಬೇಕು. ಯಾಕಂದ್ರೆ ಗುರು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಈ ಒಂದು ಸಂಸಾರವನ್ನ ಸಾಗರಕ್ಕೆ ಹೋಲಿಸ್ತಾರೆ ಅಲ್ವಾ. ಆ ಸಾಗರದಲ್ಲಿ ಎಂತ ಈಜುಗಾರನಾದ್ರೆ ಮಾತ್ರ ಅವನು ಆ ಸಾಗರವನ್ನ ದಾಟಿ ಇನ್ನೊಂದು ದಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಒಂದು ನೌಕೆಯ ಆಶ್ರಯ ಇಲ್ದಲೇ ಇದ್ರೆ ಅವ್ನು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಆ ಗುರುವಿನ ಆಶ್ರಯವನ್ನ ಪಡೆದ್ರೆ ಅಷ್ಟೇ ಅವ್ರು ನಮ್ಗೆ ಸರಿಯಾದ ಮಾರ್ಗದರ್ಶನವನ್ನ ಅವ್ರು ತೋರಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ 9ನೇ ಶ್ಲೋಕಕ್ಕೆ ಹೋಗೋಣ. ಸಂಜಯ ಉವಾಚ ಏವ ಮುಕ್ತ್ವಾ ಋಷಿಕೇಶಾಂ ಗುಡಾಕೇಶ ಪರಂತಪ ನಾಯೋತ್ಸ್ಯ ಇತಿ ಗೋವಿಂದ ಉಕ್ತ್ವಾ ತೂಷ್ಣೀಂ ಬಭೂವಃ. ಅನುವಾದ: ಸಂಜಯನು ನುಡಿದನು, ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ, ಗೋವಿಂದ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು ಅಲ್ವಾ. ಸೊ ಈ ವಿಷಯವನ್ನ ನೋಡಿದ ತಕ್ಷಣ, ಇದನ್ನ ಕೇಳಿದ ತಕ್ಷಣ ಯಾರಿಗ್ ತುಂಬಾ ಖುಷಿಯಾಗಿರ್ಬೋದು ಅಂತ ಅನ್ಸುತ್ತೆ? ನಾನ್ ಯುದ್ಧ ಮಾಡೋದಿಲ್ಲ ಅಂತ ಯಾರಿಗ್ ತುಂಬಾ ಖುಷಿ ಆಗುತ್ತೆ? ಧೃತರಾಷ್ಟ್ರನಿಗೆ ತುಂಬಾ ಖುಷಿ ಆಗಿರುತ್ತೆ ಅಲ್ವಾ. ಆದ್ರೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಸಂಜಯ ನೋಡಿ, ಅದಕ್ಕೆ ಅರ್ಜುನನ ಏನಂತ ಕರಿತಾ ಇದಾರೆ, ಇಲ್ಲಿ ಏನಂತ ಸಂಬೋಧಿಸ್ತಾ ಇದಾರೆ?
ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು. ಶತ್ರುಗಳನ್ನ ನಿಗ್ರಹಿಸಬಲ್ಲ ಅಂದ್ರೆ ಅವನಿಗೆ ಅಷ್ಟು ಶಕ್ತಿಶಾಲಿ ಇದ್ದಾನೆ ಅಲ್ವಾ. ಅವ್ನು ಹೇಡಿ ಅಲ್ಲ ಅಂದ್ರೆ ಅಲ್ಲಿ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಅಷ್ಟೊಂದು ಸಂತೋಷ ಪಡೋದೇನ್ ಬೇಕಾಗಿಲ್ಲಪ್ಪ, ಮುಂದೆ ಅವ್ನು ಯುದ್ಧವನ್ನ ಮಾಡೇ ಮಾಡ್ತಾನೆ, ಅವನು ಎಲ್ಲ ಶತ್ರುಗಳನ್ನ ನಿಗ್ರಹಿಸಬಲ್ಲಂತಹ ಶಕ್ತಿ ಅವ್ನಿಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಜಯ ಅವರು ಕ್ಲೂ ಅನ್ನ ಕೊಡ್ತಾ ಇದ್ದಾರೆ ಧೃತರಾಷ್ಟ್ರನಿಗೆ. ಸೊ ಇಲ್ಲಿ ಅದಕ್ಕೆ ಪರಂತಪ ಅನ್ನೋ ಒಂದು ಪದವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನನಿಗೆ. ಸೊ ನೀವು ಒಂದ್ ಕೆಲಸ ಮಾಡ್ಬೋದು, ಇವಾಗ ಅರ್ಜುನನಿಗೆ ಮತ್ತೆ ಕೃಷ್ಣನಿಗೆ ಏನೆಲ್ಲ ಹೆಸರುಗಳನ್ನ ಹೇಳ್ತಾರೆ ಈ ಶ್ಲೋಕಗಳಲ್ಲಿ ಅಂತ ಹೇಳ್ಬಿಟ್ಟು ನೀವು ನೋಟ್ ಮಾಡ್ಕೊಂಡ್ ಹೋಗ್ಬೋದು. ಆ 700 ಶ್ಲೋಕಗಳು ಮುಗಿಸೋ ಅಷ್ಟೊತ್ತಿಗೆ ಕೃಷ್ಣನಿಗೆ ಎಷ್ಟು ಹೆಸರುಗಳಿಂದ ಕರೀತಾ ಇದಾರೆ, ಸಂಬೋಧಿಸ್ತಾ ಇದ್ದಾರೆ, ಮತ್ತೆ ಅರ್ಜುನನಿಗೆ ಎಷ್ಟು ಹೆಸರುಗಳಿಂದ ಸಂಬೋಧಿಸ್ತಾರೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ನೋಟ್ ಡೌನ್ ಮಾಡ್ಕೋಬಹುದು. ಸೊ 10ನೇ ಶ್ಲೋಕಕ್ಕೆ ಹೋಗೋಣ ಅಂತ ಇಲ್ಲಿ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಇಲ್ಲಿ ಋಷಿಕೇಶ ಅಂತ ಹೇಳ್ತಾರೆ. ಋಷಿಕೇಶ ಅಂದ್ರೆ ಏನರ್ಥ? ಇಂದ್ರಿಯಗಳ ಒಡೆಯ. ಎಲ್ಲ ಇಂದ್ರಿಯಗಳ ಒಡೆಯ. ಇಂದ್ರಿಯಗಳ ಒಡೆಯ ಯಾರು? ಋಷಿಕೇಶ ಕೃಷ್ಣ. ಭಗವಾನ್ ಕೃಷ್ಣ. ಕೃಷ್ಣ ಅಲ್ವಾ. ಋಷಿಕ ಅಂತಂದ್ರೆ ಇಂದ್ರಿಯಗಳು, ಋಷಿಕ ಅಂದ್ರೆ ಇಂದ್ರಿಯಗಳು, ಈಶಾ ಅಂದ್ರೆ ಒಡೆಯ. ಸೊ ಋಷಿಕ ಅಂದ್ರೆ ಇಂದ್ರಿಯಗಳ ಒಡೆಯ ಯಾರು? ಋಷಿಕೇಶ, ಅವರು ಕೃಷ್ಣ. ಸೊ ಪ್ರಹಸನ್ನಿವ ಭಾರತ. ಸೊ ಇಲ್ಲಿ ಏನಾಗ್ತಿದೆ, ನಗ್ತಾ ಇದ್ದಾರೆ. ಇಲ್ಲಿ ಯಾರು ನಗ್ತಾ ಇದ್ದಾರೆ? ಕೃಷ್ಣ ನಗ್ತಾ ಇದ್ದಾರೆ ಅಲ್ವಾ. ಯಾಕೆ ನಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಅನುವಾದ: ಭರತನ ವಂಶಜನಾದ ಧೃತರಾಷ್ಟ್ರನೇ ಆಗ 2 ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು ಅಲ್ವಾ. ಸೊ ನಮ್ಗೆ ಕೇಳಿದ್ರೆ ಏನ್ ಅನ್ಸುತ್ತೆ, ಇದು ಇಷ್ಟೊಂದು ವಿಷಾದದಲ್ಲಿದ್ದಾನೆ ಅರ್ಜುನ, ನೋಡಿದ್ರೆ ಅಷ್ಟು ಪ್ರಲಾಪ ಮಾಡ್ತಾ ಇದ್ದಾನೆ ಅವನು. ಆದ್ರೆ ಇಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ಕೇಳಿಸ್ಕೊಂತ ನಸುನಗುತ್ತಾ ಈ ಮಾತುಗಳನ್ನ ಹೇಳಿದನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ ಯಾಕೆ ಇಲ್ಲಿ ನಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ಬೇರೆಯವರು ದುಃಖದಲ್ಲಿದ್ದಾಗ ನಾವು ನಕ್ಕಿದ್ರೆ ಏನಂತ ಅರ್ಥ? ಹರೇ ಕೃಷ್ಣ. ಅಪಹಾಸ್ಯ ಮಾಡ್ತಿದ್ದಾನೆ ಅಂತ. ಅಲ್ವಾ, ಹಾಸ್ಯ, ಅವ್ರನ್ನ ಪರಿಹಾಸ್ಯ ಅಂತೀವಲ್ವಾ, ಆತರ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಲ್ವಾ. ಆದ್ರೆ ಇಲ್ಲಿ ಕೃಷ್ಣ ಯಾಕೆ ನಗ್ತಾ ಇದ್ದಾನೆ ಅಂತಂದ್ರೆ, ಸೊ ಇಲ್ಲಿ ನಮ್ಗೆ ಮುಂದೆನೂ ಸಹ ಕೃಷ್ಣನೇ ಹೇಳ್ತಾರೆ. ಇಲ್ಲಿ ನಮ್ಗೆ ಪ್ರಭುಪಾದ ಏನ್ ಅರ್ಥ ಮಾಡಿಸ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಆ ರಸ ಅಥವಾ ಭಾವ ಅವರಿಬ್ರು ಮಧ್ಯೆ ಇರುವಂತಹ ಸಂಬಂಧ ಬದಲಾವಣೆ ಆಗ್ಬಿಡುತ್ತೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ಮತ್ತೆ ಅರ್ಜುನರ ನಡುವೆ ಇರೋ ಸಂಬಂಧ ಏನು? ಗೆಳೆತನದ ಸಂಬಂಧ ಇರ್ತಿತ್ತು. ಗೆಳೆತನದ ಸಂಬಂಧ. ಈಗ 7ನೇ ಶ್ಲೋಕದಲ್ಲಿ ನಾವು ಏನ್ ನೋಡಿದ್ವಿ, ಈಗ ಅರ್ಜುನ ಅವರ ಆ ಒಂದು ಭಾವವನ್ನ ಅವರು ಬದಲಾಯಿಸ್ತಾರೆ. ಯಾವ ಭಾವಕ್ಕೆ ಹೋಗ್ತಾರೆ ಅವರು? ಶಿಷ್ಯನ ಭಾವಕ್ಕೆ ಶಿಷ್ಯನ ಭಾವಕ್ಕೆ ಹೋಗ್ತಾರೆ. ಗುರು ಶಿಷ್ಯರ ಸಂಬಂಧ ಬಂದ್ಬಿಡುತ್ತೆ ಅಲ್ಲಿ. ಅದಕ್ಕೆ ಅವ್ರಿಗೆ ನಗು ಬರುತ್ತೆ. ಇಬ್ರುನು ಸರಿ ಸಮಾನರು ಅಲ್ವಾ. ನಮ್ ಫ್ರೆಂಡ್ ಏನಾದ್ರು ನನ್ಗೇನಾದ್ರು ಬಂದ್ಬಿಟ್ಟು ನಾನ್ ನಿನ್ನ ಗುರುವಾಗಿ ಸ್ವೀಕರಿಸ್ತಿದ್ದೆ, ನಮ್ಗೆ ನಗು ಬರುತ್ತೆ. ಏನ್ ಮಾತಾಡ್ತಾ ಇದೀಯ ನೀನು, ನಾನ್ ನಿನ್ ಗುರು ಆಗೋದಾ ಅಂತ ಹೇಳ್ಬಿಟ್ಟು ಅಲ್ವಾ. ಅದಕ್ಕೆ ಇಲ್ಲಿ ನಗ್ತಾ ಇದ್ದಾರೆ. ಮತ್ತೆ ಇನ್ನ ಯಾಕೆ ಅವ್ರಿಗೆ ನಗು ಬರುತ್ತೆ ಅಂತ, ಅಥವಾ ಅವ್ರನ್ನ ನೋಡಿ ಯಾವ ಸಮಯದಲ್ಲಿ ಹೇಗೆ ಬಗ್ಗಿಸ್ಬೇಕು ಆ ತರ ಕೃಷ್ಣ ಅವ್ರನ್ನ ಬಗ್ಗಿಸ್ತಾರೆ. ಮುಂದಿನ ಶ್ಲೋಕದಲ್ಲಿ ನಾವು ಅದನ್ನ ತಿಳ್ಕೊತೀವಿ ನಾವು. ಶ್ರೀ ಭಗವಾನುವಾಚ. ಸೊ ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾರಾದ್ರೂ ಓದ್ತೀರಾ ಇದನ್ನ? ಓದಿ. ಶ್ರೀ ಭಗವಾನುವಾಚ ಅಶೋಚ್ಯಾನ್ ಅನ್ವಶೋಚಃ ತ್ವಂ ಪ್ರಜ್ಞಾವಾದಾನ್ ಚ ಭಾಷಸೆ ಗತ ಅಸೂನ್ ಅಗತ ಅಸೂನ್ ಚ ನ ಅನುಶೋಚಂತಿ ಪಂಡಿತಃ. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದಿ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತನಾಡುತ್ತಿದ್ದೀಯೇ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೇ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನನ್ನ ಹೇಳ್ತಿದ್ರೆ, ನೀನ್ ನೋಡಿದ್ರೆ ವಿದ್ವಾಂಸನ ತರ ಮಾತಾಡ್ತಾ ಇದೀಯಾ, ಆದ್ರೆ ನೀನ್ ಏನ್ ಮಾಡ್ತಾ ಇದೀಯಾ, ಯಾರು ಶೋಕಕ್ಕೆ ಯೋಗ್ಯರಲ್ಲದವರೋ ಅವ್ರನ್ನ ಕುರಿತು ಶೋಕಿಸ್ತಾ ಇದೀಯ ನೀನು ಅಂತ ಹೇಳ್ತಾ ಇದ್ದಾರೆ. ನಿಜವಾದ ಜ್ಞಾನಿ ವಿದ್ವಾಂಸ ಏನ್ ಮಾಡ್ತಾರೆ, ಅವರು ಸತ್ತವರಿಗೆ ಆಗ್ಲಿ ಬದುಕಿರುವವರಿಗೆ ಆಗ್ಲಿ ಅವರು ದುಃಖ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ. ಇದೊಂದು ಅವ್ರಿಗೆ ಮನಸ್ಸಲ್ಲಿ ಅವ್ರಿಗೆ ನಗು ಬರೋದಲ್ವಾ. ನಾವ್ ಯಾರಾದ್ರೂ ಇವಾಗ ನಮ್ಮ ಮಗುನೇ ಆಗ್ಲಿ, ಇವಾಗ ಒಂದ್ ಚಿಕ್ಕದೊಂದು ಆಟ ಸಾಮಾನೇನೋ ಮುರಿದೋಯ್ತು ಅಂದ್ರೆ ಅಷ್ಟು ಶೋಕ ಪಡ್ತಿರುತ್ತೆ, ಅಳ್ತಾ ಇರುತ್ತೆ. ಅವಾಗ ನಮ್ಗೆ ನಗು ಬರುತ್ತೆ, ಅಯ್ಯೋ ಬಿಡು ಪುಟ್ಟ, ಅದ್ರ ಬದಲು ನಾನು ನೀನ್ ಬೇರೆ ತಂದ್ಕೊಡ್ತೀನಿ ಅಂತ ನಾವ್ ಹೇಳ್ತೀವಿ ಅಲ್ವಾ. ಯಾವ್ದಕ್ಕೆ ಶೋಕ ಪಡ್ಕೂಡ್ದು ಅದಕ್ಕೆ ಶೋಕ ಪಟ್ಟಾಗ ನಮ್ಗೆ ನಗು ಬರುತ್ತೆ ಅಲ್ವಾ. ಇಲ್ಲೂ ಸಹ ಕೃಷ್ಣ ಅದನ್ನೇ ಹೇಳ್ತೇನೆ, ನೀನ್ ನೋಡಿದ್ರೆ ಪಂಡಿತನ್ ತರ ಮಾತಾಡ್ತಾ ಇದೀಯಾ, ಆದ್ರೆ ಯಾವ್ದನ್ನ ಕುರಿತು ನೀನು ಶೋಕ ಪಡ್ಕೂಡ್ದು ಅದಕ್ಕೆ ನೀನು ಶೋಕ ಪಡ್ತಾ ಇದೀಯಾ. ಪಂಡಿತರಾದವರು ಈ ತರ ಮಾಡೋದಿಲ್ಲ, ಅವರು ಸತ್ತವರಿಗೆ ಆಗ್ಲಿ ಬದುಕಿರುವವರಿಗೆ ಆಗ್ಲಿ ಅವರು ಶೋಕ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ನೋಡಿ ಇವಾಗ ಭಗವಂತ ಯಾವಾಗ ಗುರುವಿನ ಸ್ಥಾನವನ್ನ ಒಪ್ಕೋತಾರೋ ಅವ್ರು ನೋಡಿ ಶಿಷ್ಯನನ್ನ ಅವರು ಇವಾಗ ದಂಡಿಸ್ತಾ ಇದಾರೆ. ಅವರು ಮೂರ್ಖ ಅಂತ ಹೇಳ್ತಾ ಇದ್ದೀವಿ, ಏನ್ ನೀನು ಪಂಡಿತನ ತರ ಮಾತಾಡ್ತಿದ್ಯಾ, ಆದ್ರೆ ಪಂಡಿತ ಹೇಗಿರ್ಬೇಕೋ ಹಾಗಿಲ್ಲ ನಿಂದು ನಡತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಮುಖ್ಯವಾಗಿ ನಮ್ಗೆ ಇದ್ರಿಂದ ನಮ್ಗೆ ತುಂಬಾ ಮುಖ್ಯವಾದ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಕೃಷ್ಣ. ಆತ್ಮ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ದೇಹ ಅಂದ್ರೇನು, ಆತ್ಮ ಅಂದ್ರೇನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ನಮ್ಗೆ ಇದಕ್ಕಿಂತ ಮುಂಚೆ ಗೊತ್ತಿರೋ ಹಾಗೇನೆ ಆತ್ಮ ಅಂದ್ರೆ ಅಂದ್ರೆ ನನ್ಗಂತೂ ಗೊತ್ತಿರ್ಲಿಲ್ಲ ಆತ್ಮ ಅಂದ್ರೆ ನಾನ್ ಅಂತ ಗೊತ್ತಿರ್ಲಿಲ್ಲ ಅಲ್ವಾ. ಈ ದೇಹದಲ್ಲಿ ಎಷ್ಟೊಂದು ಭಾಗಗಳಿದೆ, ಮನಸ್ಸು ಅಂತ ಇದೆ, ಬುದ್ಧಿ ಅಂತ ಇದೆ ಅಲ್ವಾ. ಅದೇ ತರನೇ ಈ ಆತ್ಮ ಅನ್ನೋದೊಂದು ಪಾರ್ಟ್ ತರನೇ. ಇವಾಗ ಹಾರ್ಟ್ ಅಥವಾ ಮನಸ್ಸು ಅಂತ ನಾವ್ ಹೇಳ್ತೀವಿ, ಮನಸ್ಸು ಕಣ್ಣಿಗೆ ಕಾಣೋದಿಲ್ಲ, ಅದೇ ತರನೇ ಈ ಆತ್ಮ ಅನ್ನೋದೊಂದು ಪಾರ್ಟ್ ಅಂತಾನೆ ಅನ್ಕೊಂಡಿದ್ದು. ಆದ್ರೆ ಇಲ್ಲಿ ನಮ್ಗೆ ಆತ್ಮ ಜ್ಞಾನವನ್ನ ಕೃಷ್ಣ ತಿಳಿಸಿ ಕೊಡ್ತಿದ್ದಾರೆ. ಯಾಕಂದ್ರೆ ಇದು ತುಂಬಾ ಮುಖ್ಯ. ಯಾರಿಗೇ ಆಗ್ಲಿ ಫಸ್ಟ್ ನಾವ್ ಯಾರು ಅಂತ ತಿಳ್ಕೊಬೇಕು. ನಾವ್ ಯಾರಂತ ತಿಳ್ಕೊಂಡ್ಮೇಲೆ ನಾವ್ ಮಾಡುವಂತ ಕೆಲಸಗಳು ಸರಿಯಾಗಿರುತ್ತೆ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ರೆ ದೇಹವಂದ್ರೇನು ಆತ್ಮವೆಂದ್ರೇನು ಅಂತ ಹೇಳ್ಬಿಟ್ಟು ಯಾರು ತಿಳ್ಕೊಂಡಿರ್ತಾರೋ ಅವರು ದೇಹದ ಕುರಿತಾಗಿ ಯಾವುದೇ ಒಂದು ವಿಷಯ ಬಂದ್ರೂ ಅವರು ದುಃಖಿಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಜ್ಞಾನ ಅಂತಂದ್ರೆ ನಿಮ್ಗೆ ಕೇಳಿದ್ರೆ ನೀವೇನಂತ ಹೇಳ್ತೀರಾ? ಸೊ ಜ್ಞಾನ ಅಂದ್ರೆ ಏನು ನಿಮ್ಮ ಪ್ರಕಾರ? ಜ್ಞಾನ ಅಂದ್ರೆ ನೀವು ಯಾರಾದ್ರೂ ಕೇಳಿದ್ರೆ ಏನಂತ ಹೇಳ್ತೀರಾ? ಕೃಷ್ಣನನ್ನ ತಿಳ್ಕೊಳ್ಳೋದು, ಬುದ್ಧಿಶಕ್ತಿ. ಕೃಷ್ಣನನ್ನ ತಿಳ್ಕೊಳ್ಳೋದು. ಬುದ್ಧಿಶಕ್ತಿ ಅಂತ ಬಂತದ್ದು. ಕೃಷ್ಣನನ್ನ ತಿಳ್ಕೊಳೋದು ಬುದ್ಧಿಶಕ್ತಿ. ಸೊ ಇದಕ್ಕಿಂತ ಮುಂಚೆ ಇವಾಗ ಯಾರು ಕೃಷ್ಣ ಪ್ರಜ್ಞೆಗೆ ಯಾವ್ದ್ರ ಬಗ್ಗೆ ಹೇಳಿ ಮಾತಾಜಿ, ಸಹನ ಮಾತಾಜಿ ಹೇಳಿ. ಅದೇ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋದನ್ನ ಜ್ಞಾನ ಅಂತೀವಿ. ಯಾವ್ದಾದ್ರು ವಿಷಯದ ಬಗ್ಗೆನ ತಿಳ್ಕೊಂಡ್ರೆ ಅದನ್ನ ನಾವು ಜ್ಞಾನ ಅಂತ ಕರಿತೀವಿ. ಓಕೆ ಮತ್ತೆ ಹೇಳಿ. ಕೃಷ್ಣ ಪ್ರಜ್ಞೆಗೆ ಬಂದಿಲ್ದವ್ರಾದ್ರೆ ಅದನ್ನ ಜ್ಞಾನ ಅಂದ್ರೆ ಬುದ್ಧಿಶಕ್ತಿ ವಿಚಾರಧಾರೆ ಅಂತಾರೆ. ಕೃಷ್ಣ ಪ್ರಜ್ಞೆ ಬಂದಿರೋದಾದ್ರೆ ಕೃಷ್ಣನ್ ಬಗ್ಗೆ ತಿಳ್ಕೊಳೋದೇ ಜ್ಞಾನ ಅಂತ ಅಂತಾರೆ ಮಾತಾಜಿ. ಹರಿ ಬೋಲ್ ಪ್ರಭುಜಿ ಅಲ್ವಾ. ಸೊ ಇವಾಗ ನಮ್ಗೆ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಜ್ಞಾನ ಅಂದ್ರೆ ಏನು ಅಂತಂದ್ರೆ ಜಡ ಮತ್ತೆ ಆತ್ಮ ಅಂದ್ರೆ ಜಡ ಮತ್ತೆ ಚೇತನ ಇವೆರಡರ ನಡುವೆ ವ್ಯತ್ಯಾಸವನ್ನ ನಾವು ತಿಳ್ಕೊಬೇಕು. ಮತ್ತೆ ಇವೆರಡನ್ನ ನಿಯಂತ್ರಿಸೋರು ಯಾರು ಅಂತ ನಾವು ತಿಳ್ಕೊಬೇಕು. ಅದೇ ನಿಜವಾದ ಜ್ಞಾನ ಅಲ್ವಾ. ಅದನ್ನೇ ನಮ್ಗೆ ಭಗವದ್ಗೀತೆ ಕೊಡ್ತಾ ಇರೋದು ಅಲ್ವಾ. ನಮ್ಗೆ ಇಷ್ಟ ದಿವಸ ನಾವು ನಮ್ಮನ್ನ ದೇಹದಿಂದ ಗುರುತಿಸ್ಕೊಂಡಿದ್ವಿ. ನಿಮ್ಮಲ್ಲಿ ಯಾರಾದ್ರೂ ಸಹ ನಿಮ್ಮನ್ನ ಆತ್ಮದಲ್ಲಿ ಗುರುತಿಸ್ಕೊಂಡಿದ್ರ ನೀವು ಇಷ್ಟ ದಿವಸ? ನಾವು ನಮ್ಮನ್ನ ದೇಹದಿಂದನೇ ಗುರುತಿಸ್ಕೊಂಡು ನೋಡಿ ಎಷ್ಟು ಅದೊಂಥರ ವಿಪರ್ಯಾಸ ಅಭಾಸ ಅನ್ಸುತ್ತಲ್ವಾ. ನೋಡಿ ಎಷ್ಟು ಅಜ್ಞಾನದಲ್ಲಿ ನಾವು ಇಷ್ಟು ವರ್ಷಗಳ ಕಾಲ ಜೀವನವನ್ನ ಮಾಡ್ಕೊಂಡ್ ಬಂದ್ಬಿಟ್ವಿ ಅಲ್ವಾ. ಸೊ ಇವಾಗ ನೀನ್ ಯಾರು ಅಂತ ಕೇಳಿದ್ರೆ ಯಾರಾದ್ರೂ ನಾನು ಆಟೋ ಅಂತ ಹೇಳಿದ್ರೆ ಹೆಂಗ ಅನ್ಸುತ್ತೆ ಅಲ್ವಾ. ಆಟೋದೊಳಗಿರೋ ಡ್ರೈವರ್ಗೆ ಒಂದು ಚೇತನ ಅಂತ ಇದೆ, ಜೀವ ಅಂತಿದೆ ಅಲ್ವಾ. ಆ ಒಂದು ಆಟೋನೇ ನಾನು ಅಂತ ನಾವು ಗುರುತಿಸ್ಕೊಂಡ್ರೆ ಎಷ್ಟು ಒಂದು ಅಭಾಸ ಅನ್ಸುತ್ತೆ ಅಲ್ವಾ. ಇವಾಗ ನೋಡಿ ನಾವ್ ಇಷ್ಟ ದಿವಸ ಈ ವೆಹಿಕಲ್ ಅಲ್ವಾ, ಈ ದೇಹ ಅನ್ನೋದು ಒಂದು ವೆಹಿಕಲ್, ಅದನ್ನೇ ಗುರುತಿಸ್ಕೊಂಡು ನಾವು ಜೀವನವನ್ನ ನಾವು ಮಾಡಿದ್ವಿ ಅಲ್ವಾ. ಸೊ ಜ್ಞಾನ ಅಂತಂದ್ರೆ ಜಡ ಮತ್ತೆ ಆತ್ಮ ಎರಡನ್ನೂ ಸಹ ಅಂದ್ರೆ ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸವನ್ನ ಅರ್ಥಕೊಂಡು ಮತ್ತೆ ಇವೆರಡನ್ನ ಯಾರು ನಿಯಂತ್ರಿಸ್ತಾರೆ ಅವ್ರ ಬಗ್ಗೆ ನಾವು ತಿಳ್ಕೊತೀವಲ್ವಾ, ಅದನ್ನ ಜ್ಞಾನ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನನ್ನ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅರ್ಜುನ ಇಷ್ಟೊತ್ತು ಏನ್ ಮಾತಾಡ್ದ ಅವನು ಅಂದ್ರೆ ಅವನು ಅದಕ್ಕೇನ್ ಹೇಳ್ತಾರೆ ಮೊರಾಲಿಟಿ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಸೊ ಅದಕ್ಕೆ ಅವ್ನು ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಆದ್ರೆ ಈಗ ಈ ಧಾರ್ಮಿಕ ತತ್ವಗಳಿಗೆ ಹೆಚ್ಚು ಮಹತ್ವವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಕೃಷ್ಣ ಇಷ್ಟ ಪಡ್ತಾ ಇದ್ದಾರೆ, ಅಂದ್ರೆ ಇಚ್ಛೆ ಪಡ್ತಾ ಇದ್ದಾರೆ ಅವರು. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವನ್ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂಗಂದ್ರೆ ಏನರ್ಥ? ನಾನು ಅಂದ್ರೆ ಯಾರು? ಆತ್ಮ ಅಲ್ವಾ. ಯಾಕಂದ್ರೆ ನಾವು ದೇಹ ಅಂತಂದ್ರೆ ನಾವು ಈ ಜನ್ಮದಲ್ಲಿ ಅದು ನಶಿಸಿ ಹೊಟ್ಟೋಗ್ಬಿಡುತ್ತೆ ಅಲ್ವಾ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರ್ಲಿಲ್ಲ ಅಂತಂದ್ರೆ ನಮ್ಮ ಆತ್ಮ ಅಂದ್ರೆ ನಾವು ನಿಜವಾದ ನಾವೇನಿದೀವಿ ಇಲ್ಲ ಅನ್ನೋದು ಒಂದು ಕಾಲನೇ ಇಲ್ಲ. ನಾವು ಈಗ್ಲೂ ಇದೀವಿ, ಮುಂದೆನೂ ಇರ್ತೀವಿ, ಹಿಂದೆನೂ ಇದ್ವಿ ಅಲ್ವಾ. ನೀನು ಮತ್ತೆ ಬರೇ ನಾನು ನೀವಿಬ್ರೇ ಅಲ್ಲ, ಇಲ್ಲಿ ಯಾರೆಲ್ಲ ನೆರೆದಿದ್ದಾರೆ ಈ 18 ಅಕ್ಷೋಹಿಣಿ ಸೈನ್ಯದಲ್ಲಿ ಇರೋರೆಲ್ಲ ಪ್ರತಿಯೊಬ್ರು ಸಹ ಇರದಿದ್ದ ಕಾಲವೇ ಇರಲಿಲ್ಲ ಅಂತ ಹೇಳ್ತಿದ್ದಾಳೆ. ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ, ನಾವು ಮುಂದೆನೂ ಸಹ ನಾವಿರ್ತೀವಿ. ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡಿಸ್ತಾ ಇದಾರೆ, ನೀನ್ ಅಳ್ತಾ ಇದೆಯಲ್ಲ, ಯಾಕೆ ನೀನ್ ಅಳ್ತಾ ಇದೀಯ? ಪಂಡಿತ ಆಗಿದ್ರೆ ಇದನ್ನ ತಿಳ್ಕೊಬೇಕಾಗಿತ್ತು ಅಲ್ವಾ. ಸೊ ಎಲ್ಲರೂ ಸಹ ಯಾವಾಗ್ಲೂ ಇರ್ತಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಜೀವಿ ಅಂತಂದ್ರೆ ಅವ್ರಿಗೆ
ಸಾವನ್ನದಿಲ್ಲ ಅಲ್ವಾ, ಆತ್ಮಕ್ಕೆ ಸಾವನ್ನದಿಲ್ಲ, ಹಿಂದೆನೂ ಇದ್ರು, ಈಗ್ಲೂ ಇದಾರೆ, ಮುಂದೆನೂ ಇರ್ತಾರೆ. ಸೊ ಈ ತರ ತಿಳ್ಕೊಂಡ್ಮೇಲೆ ನೀನ್ ಯಾಕೆ ದುಃಖ ಪಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಇಲ್ಲಿ ಕಠೋಪನಿಷತ್ತಲ್ಲಿ ಬರುವಂತಹ ಒಂದು ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದ ಶ್ಲೋಕ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ ನಿತ್ಯೋ ನಿತ್ಯೋನಾಂ. ಸೊ ಇವಾಗ ಇಬ್ಬರು ನಿತ್ಯರೇ, ಯಾರ್ಯಾರು ನಾವು ಮತ್ತೆ ಭಗವಂತ ಇಬ್ಬರು ಶಾಶ್ವತವಾಗಿ ಇರೋರು. ಚೇತನಶ್ಚೇತನಾನಾಂ, ಇಬ್ಬರೂ ಸಹ ಚೇತನರೇ ಅಂತಂದ್ರೆ ಇಬ್ರಿಗೂ ಸಹ ಪ್ರಜ್ಞೆ ಅನ್ನೋದು ಇದೆ. ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ಹಾಗಾದ್ರೆ ಏನಪ್ಪ ವ್ಯತ್ಯಾಸ ನಮಗೂ ಭಗವಂತನಿಗೆ ಅಲ್ವಾ? ಅವರು ನಿತ್ಯರೇ, ನಾನು ನಿತ್ಯ, ಇಬ್ರು ಸೇಮ್ ಆಯ್ತು. ಮತ್ತೆ ಅವ್ರಿಗೂ ಪ್ರಜ್ಞೆ ಇದೆ, ನಮಗೂ ಪ್ರಜ್ಞೆ ಇದೆ. ಹಾಗಾದ್ರೆ ಎಲ್ಲಿ ವ್ಯತ್ಯಾಸ? ಹಾಗಾದ್ರೆ ಏನ್ ಸ್ಪೆಷಲ್ ಇದೆ ಭಗವಂತ? ಅದಕ್ಕೆ ಹೇಳ್ತಾ ಇದಾರೆ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ಅವ್ರು ಒಬ್ರೇ, ಆದ್ರೆ ಅವ್ರು ಎಲ್ಲರನ್ನೂ ಸಹ ಅವರು ಪಾಲಿಸ್ತಾರೆ, ಪರಿಪಾಲಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಪರಮ ಪುರುಷನು ಅಸಂಖ್ಯಾತ ಜೀವಿಗಳನ್ನ ಪಾಲಿಸುವವನು ಎಂದು ಹೇಳಿದೆ ಅಂತ ಹೇಳ್ಬಿಟ್ಟು ಅದೇ ಭಗವಂತನಿಗೂ ನಮಗೂ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬಗ್ಗೆ ಗೊತ್ತಿದ್ಯಾ? ಹರೇ ಕೃಷ್ಣ. ಮಾಯವಾದ ಸಿದ್ಧಾಂತ ಗೊತ್ತಾ? ಗೊತ್ತಿಲ್ಲ ಮಾತಾಜಿ. ಕೇಳಿದ್ದೀರಾ ನೀವು ಮಾಯವಾದ ಸಿದ್ಧಾಂತ? ಹರೇ ಕೃಷ್ಣ ನೀವು ಮಾತಾಜಿ. ಕೇಳಿರ್ತೀರಾ, ಬಟ್ ಇದೇ ಮಾಯವಾದ ಸಿದ್ಧಾಂತ ಅಂತ ಗೊತ್ತಿರಲ್ಲ ಅಷ್ಟೇ. ಹಾ, ಹೇಳಿ ಮಾತಾಜಿ. ಅದೇ ಒಂದು ಜ್ಯೋತಿಲ್ಲೇ ಲೀನ ಆಗೋದು ಇದು ಬ್ರಹ್ಮನ ನಿರಾಕಾರವಾದಿಗಳು ಇವಾಗ ಸೂರ್ಯನ್ ಬೆಳಕಲ್ಲೇ ಅದರಲ್ಲೇನೆ ಅವರೇ ಲೀನ ಆಗೋದು, ನಂತರ ಅವರೇ ಭಗವಂತ, ಅವರೇ ದೇವ್ರು ಅಂತ ನಿರಾಕಾರವಾದಿ ಅಲ್ವಾ? ಸೊ ಆಕ್ಚುಲಿ ಕರೆಕ್ಟ್ ಮಾತಾಜಿ, ಧನ್ಯವಾದಗಳು. ಸೊ ಮಾಯವಾದ ಸಿದ್ಧಾಂತ ಇದೆ. ಆಕ್ಚುಲಿ ನಾವೆಲ್ಲ ಅದೃಷ್ಟವಂತರು, ಸದ್ಯ ನಾವ್ ಆ ಕಡೆ ಹೋಗಿಲ್ಲ ಅಷ್ಟೇನೆ. ಇವಾಗ ಎಷ್ಟೊಂದ್ ಜನ ಇವಾಗ ಎಲ್ಲರೂ ನಾರಾಯಣ, ನೀನು ನಾರಾಯಣ ನಾನು ನಾರಾಯಣ ಅಂತ ನೀವು ಕೇಳಿದೀರಾ ಅಲ್ವಾ? ಸೊ ಈವನ್ ಅವ್ರು ಏನ್ ಹೇಳ್ತಾರೆ, ದರಿದ್ರ ನಾರಾಯಣ ಅನ್ನೋ ಒಂದು ಪದವನ್ನು ಉಪಯೋಗಿಸ್ತಾರೆ ಅಲ್ವಾ? ಬಡವರಿಗೆ ಅವ್ರು ಏನಂತಾರೆ, ಅವನು ನಾರಾಯಣನೇ, ಆದ್ರೆ ಅವ್ನು ಇವಾಗ ದರಿದ್ರನಾಗ್ಬಿಟ್ಟಿದ್ದಾನೆ ಅಂತ. ಭಗವಂತ ಯಾವಾಗಾದ್ರೂ ದರಿದ್ರನಾಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಅದನ್ನ ಅಂದ್ರೆ ಮನುಷ್ಯ ಅವನ ಅಜ್ಞಾನದಿಂದ ಉತ್ಪತ್ತಿ ಮಾಡಿರುವಂತಹ ಒಂದು ಪದ ಅದು. ಸೊ ಅಲ್ಲಿ ಅವ್ರ ಮನಸ್ಥಿತಿ ಯಾವ ತರ ಅಂದ್ರೆ, ಈಗ ನಾವಿಲ್ಲಿ ಮಾಯೆಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಆದ್ರೆ ನಾವು ದೇವ್ರು. ಸೊ ನಾನು ಇವಾಗ ದೇಹವನ್ನ ಬಿಟ್ಮೇಲೆ ನಾನು ದೇವರಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಈಗ ಮಾತ್ರ ನನಗಿಂತ ಒಂದು ತಾತ್ಕಾಲಿಕವಾಗಿ ಇಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಇನ್ನ ಒಂದ್ ಏನ್ ಯೋಚನೆ ಮಾಡ್ತಾರೆ, ಅವರು ಈ ದೇಹವನ್ನ ಬಿಟ್ಮೇಲೆ ನಾನು ಭಗವಂತನಲ್ಲಿ ಲೀನ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಲೀನ ಆಗ್ಬಿಟ್ರೆ ಅಂದ್ರೆ ನಮ್ಮ ಅಸ್ತಿತ್ವಕ್ಕೆ ಅಲ್ಲಿ ಏನು ಡಿಫ್ರೆನ್ಸೇ ಇಲ್ಲ ಅಲ್ವಾ? ನಾವು ಒಬ್ರು ಇದೀವಿ ಅನ್ನೋ ತರನೇ ಆಗೋದಿಲ್ಲ. ನಾವ್ ಇವಾಗ ಒಳಗಡೆ ಲೀನ ಆಗ್ಬಿಟ್ರೆ, ಇವಾಗ ನಾವು ಇವಾಗ ಏನ್ ಹೇಳ್ತಾರೆ, ನದಿಗಳು ಹೋಗ್ಬಿಟ್ಟು ಸಮುದ್ರಕ್ಕೆ ಸೇರಿದಾಗ ಆ ನದಿ ನೀರಿಗೂ ಮತ್ತೆ ಸಮುದ್ರ ನೀರಿಗೆ ಏನಾದ್ರೂ ವ್ಯತ್ಯಾಸ ಇದೆ ಅಂತ ಅನ್ಸುತ್ತಾ? ನಮ್ಗೆ ಅದನ್ನ ಡಿಫ್ರೆನ್ಶಿಯೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ತರ ನಾವು ಹೋಗ್ಬಿಟ್ಟು ಭಗವಂತನಲ್ಲಿ ಲೀನ ಆಗ್ಬಿಡ್ತೀವಿ, ನಮಗೂ ಅವ್ರಿಗೂ ಏನು ಸೆಪರೇಷನ್ ಇಲ್ಲ ಅಂತ ಅನ್ಕೋತಾರೆ. ಅಂದ್ರೆ ಡಿಫ್ರೆಂಟ್ ವ್ಯಕ್ತಿತ್ವನೇ ಇಲ್ಲ ಅಂತ ಅನ್ಕೋತಾರೆ ಅಲ್ವಾ? ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ ಅಲ್ವಾ? ನೀನು ನಾನು ಮತ್ತೆ ಇಲ್ಲಿರೋ ನೆರೆದಿರೋ ರಾಜರೆಲ್ಲರನ್ನೂ ಸಹ ಹಿಂದೆನೂ ಇದ್ವಿ, ಈಗ್ಲೂ ಇದೀವಿ, ಮುಂದೆನೂ ಇರ್ತೀವಿ ಅಂತಂದ್ರೆ ಏನ್ ಅರ್ಥ? ಪ್ರತ್ಯೇಕವಾಗಿ ನಾವ್ ಇರ್ತೀವಿ ಅಂತ ಅರ್ಥ ಅಲ್ವಾ? ಸೊ ಇಲ್ಲಿ ಭಗವಂತ ಮಾತಾಡ್ತಾ ಇರೋದು ಆತ್ಮದ ಕುರಿತಾಗಿ ಅವರು ಮಾತಾಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಇನ್ನೊಂದು ಏನು ವ್ಯತ್ಯಾಸ ಅಂತಂದ್ರೆ, ಇವಾಗ ನೋಡಿ, ನಾನ್ ಮಾತಾಡ್ಬೇಕಾದಾಗ ಅದು ಪರ್ಫೆಕ್ಟ್ ಇರಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಮ್ಗೆ ಎಲ್ಲಾ ಜೀವರಾಶಿಗಳಲ್ಲಿ 4 ನ್ಯೂನತೆಗಳಿದೆ. ಆ 4 ನ್ಯೂನತೆಗಳು ಯಾವ್ದಿದೆ ಅಂತ ಗೊತ್ತಾ ಯಾರಿಗಾದ್ರೂ? ಬಾರ್ನ್ ಡಿಫೆಕ್ಟ್ ಅಂದ್ರೆ ನಾವು ಹುಟ್ತಾನೆ ನಾವು ಆ 4 ನ್ಯೂನತೆಗಳೊಂದಿಗೆ ನಾವು ಉಟ್ಕೊಂಡ್ ಬಂದಿದೀವಿ. ಅದ್ ಯಾವ್ದು ಅಂತ ಗೊತ್ತಾ ಯಾರಿಗಾದ್ರೂ? ಜನ್ಮ, ಮೃತ್ಯು, ಜರ. ಅದು ತಾಪತ್ರಯಗಳು, 4 ತಾಪತ್ರಯಗಳು, ನ್ಯೂನತೆಗಳು, ಡಿಫೆಕ್ಟ್. ನೀವ್ ಇವಾಗ ಒಂದ್ ಪ್ರಾಡಕ್ಟ್ ತಗೊಂಡಾಗ ಅದ್ರಲ್ಲಿ ಏನೋ ಒಂದ್ ಡಿಫೆಕ್ಟ್ ಇರುತ್ತಲ್ಲ, ಆ ತರ. ಒಂದ್ ಸೀರೆ ತಗೊಂಡಾಗ ಅಲ್ಲಿ ಏನೋ ಒಂದ್ ಸ್ವಲ್ಪ ಏನು ಅದ್ರದ್ದು ನೂಲೆಲ್ಲ ಒಂದ್ ಸ್ವಲ್ಪ ದೂರ ಆಗಿರೋದು, ಅದ್ರ ಡಿಫೆಕ್ಟ್ ಅಂತೀವಲ್ವಾ, ಆ ತರ. ಹೇಳಿ ಮಾತಾಜಿ. ನಮ್ಮಲ್ಲಿರುವ ಅಪರಿಪೂರ್ಣ ಇಂದ್ರಿಯ ಮಾತಾಜಿ, ಭ್ರಮೆ, ಇಂದ್ರಿಯಗಳು ನಮ್ದು ಅಪರಿಪೂರ್ಣವಾಗಿದೆ. ಭ್ರಮೆಗೆ ಒಳಗಾಗ್ತೀವಿ ನಾವು, ಮತ್ತೆ ತಪ್ಪನ್ನ ಮಾಡ್ತೀವಿ. ಇನ್ನೊಂದೇನು? ಮೋಸ ಹೋಗ್ಬಿಡ್ತೀವಿ ಅಲ್ವಾ? ಈ 4 ಸಹ ನಮ್ಗೆ ಡಿಫೆಕ್ಟ್ಸ್ ಇದೆ, ಅಂದ್ರೆ ನ್ಯೂನತೆಗಳಿದೆ. ಈ 4 ನ್ಯೂನತೆಗಳನ್ನ ಇಟ್ಕೊಂಡು ನಾವ್ ಯಾವ್ದೇ ಒಂದು ಪರಿಪೂರ್ಣವಾದ ಜ್ಞಾನವನ್ನ ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕೃಷ್ಣ ಆತರ ಅಲ್ಲ, ಅವರು ಪರಿಪೂರ್ಣವಾದ ವ್ಯಕ್ತಿ. ಅದಕ್ಕೆ ಅವ್ರು ಏನೇ ಹೇಳ್ತಿದ್ರು ಸಹ ಅದು 100% ಪರ್ಫೆಕ್ಟ್ ಆಗಿರುತ್ತೆ ಅಲ್ವಾ? ಮತ್ತೆ ನಮ್ಗೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಈಗ ಭಗವದ್ಗೀತೆ ನೀವ್ ಏನ್ ತಿಳ್ಕೊಳ್ಲಿಕ್ಕೆ ಹೊರಟಿದ್ದೀರಾ, ನೀವಿದು ಸರಿಯಾಗಿ ನೀವು ಇದನ್ನ ಒಪ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಕೃಷ್ಣನ ಆ ಒಂದು ಸರ್ವೋಚ್ಚ ಸ್ಥಾನವನ್ನ ನೀವು ಅರ್ಥ ಮಾಡ್ಕೋಬೇಕು.
ಕೃಷ್ಣನು ನಮ್ ತರನೇ ಒಬ್ಬ ವ್ಯಕ್ತಿ ಅನ್ಕೊಂಡ್ರೆ ಈ ಭಗವದ್ಗೀತೆಗೆ ಏನು ಬೆಲೆ ಇಲ್ಲ. ನಾವೆಲ್ಲ ಇಲ್ಲಿ ಕುತ್ಕೊಂಡು 1 ಗಂಟೆ ಕಾಲ ಕುತ್ಕೊಂಡು ಇದನ್ನ ಕಲ್ತ್ಕೊಡೋ ಅಗತ್ಯನೇ ಇಲ್ಲ ಅಲ್ವಾ. ಅವ್ರಿಗೆ ನ್ಯೂನತೆಗಳಿಲ್ಲ, ಈ 4 ನ್ಯೂನತೆಗಳಿಲ್ಲ ನೋಡಿ. ಇವಾಗ ನಾವು ನೋಡ್ತಿರೋ ಹಾಗೆ ನಮ್ದು ಎಷ್ಟೊಂದು ನಾಲೆಡ್ಜ್ ಅನ್ನ ಅವರು ಏನು ರಿವೈಸ್ಡ್ ಎಡಿಷನ್ ಅಂತ ಹೇಳ್ಬಿಟ್ಟು ನಮ್ಮ ಸೈನ್ಸ್ ಅಲ್ಲೇ ಆಗ್ಲಿ ಯಾವುದೇ ಒಂದು ಬುಕ್ ಗಳಲ್ಲಾಗ್ಲಿ ರಿವೈಸ್ ಮಾಡ್ತಾನೆ ಇರ್ತಾರೆ ಅಲ್ವಾ. ಮೊದ್ಲು ಈ ಭೂಮಿಯನ್ನ ಏನು ಚಪ್ಪಟೆ ಆಗಿದೆ ಅಂತ ಹೇಳಿದ್ರು, ಇಲ್ಲ ಆಮೇಲೆ ಗೋಳಾಕಾರವಾಗಿದೆ ಅಂತ ಹೇಳಿದ್ರು ಅಲ್ವಾ. ಆದ್ರೆ ನಮ್ಮ ವೇದದಲ್ಲಿರೋದು ಯಾವ್ದನ್ನು ಆತರ ಅವರು ಬದಲಾವಣೆ ಮಾಡಿಲ್ಲ. ಈ ಭಗವದ್ಗೀತೆನೂ ಅಷ್ಟೇನೆ, ಈ 700 ಶ್ಲೋಕಗಳನ್ನ ಏನು ಬದಲಾವಣೆ ಮಾಡಿಲ್ಲ. ಅದ್ ಹೇಗಿದೆಯೋ ಹಾಗೇನೆ ಇದೆ ಅಲ್ವಾ. ಅಂದ್ರೆ ಭಗವಂತಂದು ಅಷ್ಟು ಪರ್ಫೆಕ್ಟ್ ಇರುತ್ತೆ. ಅದಕ್ಕೆ ಇದನ್ನ ಅಪೌರುಷೇಯ ಗ್ರಂಥಗಳು ಅಂತ ಹೇಳ್ತಾರೆ. ಅಪೌರುಷೇಯ ಗ್ರಂಥಗಳು ಇರೋದನ್ನ ಯಾರು ಬದಲಾವಣೆಗೆ ಒಳಗಾಗೋದು ಬೇಕಾಗಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಮಾಯಾವಾದ ತತ್ವವನ್ನ ಇಲ್ಲಿ ಸೋಲಿಸ್ತಾ ಇದ್ದಾರೆ ಅಲ್ವಾ. ಮಾಯಾವಾದಿಗಳು ಏನೇ ಹೇಳ್ತಾರೆ, ಭಗವಂತನೊಳಗಡೆ ಲೀನ ಆಗ್ಬಿಡ್ತಾರೆ. ಮತ್ತೆ ಭಗವಂತ ನಾವು ಸಹ ಮುಂದೆ ಭಗವಂತರ ಆಗ್ಬಿಡ್ತೀವಿ ಅಂತ. ಆದ್ರೆ ಇಲ್ಲಿ ನಮ್ಗೆ ಕಠೋಪನಿಷತ್ನಲ್ಲಿ ಏನೇ ಹೇಳ್ತಾ ಇದಾರೆ, ನಿತ್ಯನಾಂ ಚೇತನಾಂ ಏಕೋ ಬಹುನಾಂ ವಿದದಾತಿ ಕಾಮಾನ್ ಅಂತ ಹೇಳ್ತಾ ಇದಾರೆ. ಒಬ್ಬನೇ ಎಲ್ಲರನ್ನ ಪರಿಪಾಲನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ದೇವ್ರಿಗೂ ಇರುವಂತಹ ವ್ಯತ್ಯಾಸವನ್ನ ಹೇಳ್ತಾ ಇದಾರೆ. ಮತ್ತೆ ನಾವ್ ಯಾವಾಗ್ಲೂ ಪ್ರತ್ಯೇಕವಾಗಿ ನಾವಿರ್ತೀವಿ. ಈಗ ಹೇಗೆ ಹೌದು, ಈಗ ಒಂದ್ ಮಗು ಅಮ್ಮನಿಂದ ಬಂದಿದೆ ಅಲ್ವಾ. ಆದ್ರೆ ಇವಾಗ ಅಮ್ಮ ಮತ್ತೆ ಮಗು ಬೇರೆ ಬೇರೆನೆ ಅಲ್ವಾ. ಮಗು ಅಮ್ಮನೊಳಗಡೆ ಇತ್ತು, ಆದ್ರೆ ಇವಾಗ ಹೇಗೆ ಬೇರೆ ಆಗಿದೆ ಅಲ್ವಾ. ಅಮ್ಮನಿಂದ ಬಂದಿರೂ ಸಹ ಅದು ಹೇಗೆ ಪ್ರತ್ಯೇಕವಾದ ಜೀವಿ, ಅದೇ ಬೇರೆ ಸೆಪರೇಟ್ ಆಗಿ ತಿನ್ಬೇಕು, ಅದಕ್ಕೆ ಬೇರೆ ಎಲ್ಲ ವಸ್ತುಗಳೆಲ್ಲ ಬೇಕು ಅಲ್ವಾ. ಅದೇ ತರನೇ ನಾವೂನು ಸಹ ಪ್ರತ್ಯೇಕ ಜೀವಿಗಳು ಅಂತ ಹೇಳ್ಬಿಟ್ಟು ಇವಾಗ್ಲೂ ಪ್ರತ್ಯೇಕವಾಗಿರ್ತೀವಿ, ಮುಂದೆನೂ ಸಹ ನಾವು ಪ್ರತ್ಯೇಕವಾಗಿರ್ತೀವಿ ಅನ್ನೋದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ದಾರೆ. ಅದಕ್ಕೋಸ್ಕರನೇ ನೀವು ಈ ಮಾಯಾವಾದದಿಂದ ನೀವು ಯಾವುದೇ ಒಂದು ಜ್ಞಾನವನ್ನ ನೀವು ತಿಳ್ಕೊಬಾರದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಮಾಯಾವಾದದಿಂದ ತಿಳ್ಕೊಳ್ಳುವಂತಹ ಜ್ಞಾನ ಹೇಗಿರುತ್ತೆ ಅಂತಂದ್ರೆ, ಇವಾಗ ನಾವು ನೋಡಿದೀವಲ್ವಾ, ಜೇನುತುಪ್ಪವನ್ನ ಗ್ಲಾಸ್ ಬಾಟಲ್ ಇಟ್ರೆ ಅದ್ ನಮ್ಗೆ ಕಾಣಿಸ್ತಾ ಇರುತ್ತೆ ಅಲ್ವಾ. ನಾವ್ ಇವಾಗ ಅದನ್ನ ಹೊರಗಡೆಯಿಂದ ನೆಕ್ಕಿದ್ರೆ ನಾವ್ ಅದರ ಸವಿನ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯನಾ? ಇಲ್ಲ, ನಮ್ಗೆ ಅದ್ರ ಸವಿನೇ ಸಿಗೋದಿಲ್ಲ ನಮ್ಗೆ. ಅದೇ ತರನೇ ಈ ಭಗವದ್ಗೀತೆಯನ್ನು ಸಹ ನಾವು ಭಕ್ತರ ಬಾಯಿಂದನೇ ನಾವು ಕೇಳ್ಬೇಕು, ಅವಾಗಷ್ಟೇ ಇದರ ಸವಿ ನಮ್ಗೆ ಸಿಕ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಮ್ಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಚೈತನ್ಯ ಮಹಾಪ್ರಭುಗಳು. ನೀವು ಮಾಯಾವಾದದವರ ಬಾಯಲ್ಲಿ ಏನಾದ್ರೂ ನೀವು ಈ ಭಗವದ್ಗೀತೆನ ಕೇಳಿದ್ರೆ ಅದು ನಿಮ್ಗೆ ವಿಷಕಾರಿಯಾಗಿ ಪರಿಣಾಮ ಉಂಟಾಗತ್ತೆ ಅಂತ ಹೇಳ್ತಾರೆ. ಸೊ ಮಾಯಾವಾದಿ ನನಗೆ ಅದು ಹೇಳಕ್ ಬರ್ತಿಲ್ಲ. ಸೊ ಅದನ್ನ ಆ ಶ್ಲೋಕ ನಂಗೆ ಬರ್ತಿಲ್ಲ. ಸೊ ಅದ್ರಲ್ಲಿ ಹಾಗೆ ಹೇಳ್ತಾರೆ ಅವರು, ವಿಷ ಅದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಾಯಾವಾದಿ ಭಾಷ್ಯ ಸುನೀಲ, ಅದು ನಿಮ್ಗೆ ವಿಷಕಾರಿಯಾಗಿ ಪರಿಣಾಮವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಈ ಭಗವದ್ಗೀತೆನ ಭಕ್ತರ ಕೈಲನೆ ನಾವು ಭಕ್ತರ ಬಾಯಲ್ಲೇ ನಾವು ತಿಳ್ಕೊಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಸೊ ಶ್ಲೋಕ 13 ಇದು ತುಂಬಾ ಮುಖ್ಯವಾದ ಶ್ಲೋಕ. ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾನಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಪುಟ, ಚೆನ್ನಾಗಿ ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅಲ್ವಾ. ಇದನ್ನೆಲ್ಲರೂ ಬಾಹೆಟ್ ಮಾಡ್ಕೊಳ್ಳಿ, ಇದು ಬಾಹೆಟ್ ಮಾಡ್ಕೊಳ್ಳುವಂತ ಶ್ಲೋಕ ಇದು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಹ್ಯತಿ ಅಲ್ವಾ. ಸೊ ಇವಾಗ ಆತ್ಮ ಏನ್ ಮಾಡುತ್ತೆ, ಅದು ದೇಹದಲ್ಲಿ ಅಂದ್ರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ನಾವು ಚಿಕ್ಕವರಿದ್ವಿ, ಅದಾದ್ಮೇಲೆ ಒಂದ್ ಸ್ವಲ್ಪ ಯೌವನಾವಸ್ಥೆಗೆ ಬಂದ್ವಿ, ಅದಾದ್ಮೇಲೆ ಈಗ ನಮ್ಗೆ ವಯಸ್ಸಾಗ್ತಿದೆ, ಕೊನೆಗೆ ಮುಪ್ಪುಗೂ ಬರ್ತೀವಿ. ಅದಾದ್ಮೇಲೆ ನಾವೇನಾಗುತ್ತೆ, ನಮ್ಮ ಆತ್ಮ ಈ ದೇಹವನ್ನ, ಈ ಜರ್ಜರಿತವಾದ ದೇಹವನ್ನ ಬಿಟ್ಬಿಟ್ಟು ಅದು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಲ್ವಾ. ಇವಾಗ ಆತ್ಮ ಏನಾಗ್ತಿದೆ, ಅದು ಸಾಕ್ತಾ ಇದೆ, ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಕ್ತಾ ಬಂತು. ಬಾಲ್ಯದ ದೇಹ ಮತ್ತೆ ಯೌವನದ ದೇಹ ಮುಪ್ಪಿನ ದೇಹಕ್ಕೆ ಸಾಕ್ತಾ ಬಂತು. ಅದೇ ತರ ಆಮೇಲೆ ಏನಾಗುತ್ತೆ, ಅದಿವಾಗ ಆ ಜರ್ಜರಿತವಾದ ಆ ಒಂದು ಮುಪ್ಪಿನ ದೇಹವನ್ನ ಬಿಟ್ಬಿಟ್ಟು ಅದು ಇನ್ನೊಂದು ಹೊಸ ದೇಹಕ್ಕೆ ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ಇದನ್ನ ಧೀರನಾದವನು ಇದರಿಂದ ಅವನು ಗೊಂದಲಕ್ಕೆ ಒಳಗಾಗೋದಿಲ್ಲ. ಯಾರಿಗೆ ಇದು ಗೊತ್ತಿರುತ್ತೋ ಅವ್ರು ಗೊಂದಲಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೋಡಿ, ನಮ್ಗೆ ಯಾಕೆ ಸಾವಂದ್ರೆ ಎಲ್ಲರಿಗೂ ತುಂಬಾ ಭಯ ಅಂದ್ರೆ, ನಮ್ಗೆ ಸಾವಂದ್ರೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ನಮ್ಗೆ ಭಯ. ನಮ್ಗೆ ಯಾವ್ದು ಅಜ್ಞಾನ ಇರುತ್ತೋ ಆವಾಗ ನಮ್ಗೆ ತುಂಬಾ ಭಯ ಆಗುತ್ತೆ. ನಮ್ಗೆ ಕತ್ತಲಿದ್ದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಸಪ್ಪಳಾದ್ರೂ ನಮ್ಗೆ ಭಯ ಆಗ್ಬಿಡುತ್ತೆ. ಅಯ್ಯೋ ಏನ್ ಬಂತು, ಯಾರಾದ್ರೂ ಬಂದ್ರ, ನನ್ಗೇನಾದ್ರೂ ತೊಂದರೆ ಆಗತ್ತಾ ಅಂತ. ಯಾವಾಗ ಒಂದು ಚಿಕ್ಕದೊಂದು ಬೆಳಕಿನ ಕಿರಣ ಬಂದ್ರೂ ಸಹ ನಮ್ಗೆಲ್ಲವೂ ಕಾಣ್ಲಿಕ್ಕೆ ಶುರುವಾಗುತ್ತೆ. ಆಗ ನಮ್ಗೆ ಏನಾಗುತ್ತೆ, ಧೈರ್ಯ ಬರುತ್ತೆ ಅಲ್ವಾ. ಅದಕ್ಕೇನೆ ಈಗ ಯಾವಾಗ ನಮ್ಗೆ ಒಂದು ವಿಷಯದ ಬಗ್ಗೆ ಜ್ಞಾನ ಬರುತ್ತೋ ಆಗ ನಮ್ಗೆ ಭಯ ಆಗೋದಿಲ್ಲ. ಅಲ್ಲ, ನಮ್ಗೆ ಹೊಸದಾಗಿ ಡ್ರೈವಿಂಗ್ ಕಲ್ತ್ಕೊಂಡಾಗ್ಲೂ ನಮ್ಗೆ ಭಯ ಆಗ್ತಿರುತ್ತೆ, ಏನಪ್ಪಾ ಮಾಡ್ತೀವಿ ಅಂತ. ಅದನ್ನ ಚೆನ್ನಾಗಿ ನಾವು ಕಲ್ತ್ಕೊಂಡ್ಮೇಲೆ ನಮ್ಗೆ ಭಯ ಅನ್ನೋದು ಹೊರಟೋಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಸಾವಂದ್ರೆ ಏನಂತ ಗೊತ್ತಾದ್ಮೇಲೆ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಭಯ ಇರೋದಿಲ್ಲ ಅಲ್ಲ. ನಮ್ ಮುಂದೆನೂ ಸಹ ನಾವು ತಿಳ್ಕೊಂಡ್ವಿ ಅಲ್ವಾ.
ಸೊ ಭಕ್ತನ ಸಾವು ಯಾವ ತರ ಇರುತ್ತೆ, ಅಭಕ್ತನ ಸಾವು ಯಾವ ತರ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗೋದಿಲ್ಲ. ನೋಡಿ ಇಲ್ಲಿ ಯಾರನ್ನ ಧೀರ ಅಂತ ಕರೀತಾ ಇದ್ದಾರೆ ಅಲ್ವಾ, ಯಾರು ಈ ಜ್ಞಾನವನ್ನ ಪಡ್ಕೊಂಡಿರ್ತಾರೆ ಅಲ್ವಾ. ಸಾವಿರೋದು ಬರೇ ದೇಹಕ್ಕೆ ಮಾತ್ರನೇ, ಆತ್ಮಕ್ಕೆ ಸಾವಿಲ್ಲ. ಅದು ಈ ಜರ್ಜರಿತವಾದ ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ಅದು ಪಡ್ಕೊಂತಾ ಇದೆ ಅಂತ ಯಾರು ಅರ್ಥ ಮಾಡ್ಕೋತಾರೋ ಅವ್ರನ್ನ ಧೀರ ಅಂತ ಕರೀತಾ ಇದಾರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರು ಗೊಂದಲಕ್ಕೆ ಒಳಗಾಗೋದಿಲ್ಲ, ಅದಕ್ಕೆ ಅವನು ಧೀರ ಅಲ್ವಾ. ಅದನ್ನ ಪ್ರಭುಪಾದರು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಈ ದೇಹ ಮತ್ತೆ ಆತ್ಮದ ಬಗ್ಗೆ ನಮ್ಗೆ ಇಲ್ಲಿ ಡಿಫ್ರೆನ್ಸ್ ಅನ್ನು ಸಹ ನಮ್ಗೆ ಹೇಳ್ತಾರೆ. ಸೊ ಯಾರಿಗಾದ್ರೂ ಗೊತ್ತಿದ್ಯಾ ಆ ದೇಹಕ್ಕೆ ಏನು ಬದಲಾವಣೆ ಆಗತ್ತೆ ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ದೇಹಕ್ಕೆ ಹುಟ್ಟಾಗ ಮಗುವಾಗಿರ್ತೀವಿ ಮಾತಾಜಿ, ಹಾ ಆಮೇಲೆ ಬಾಲ್ಯಾವಸ್ಥೆ, ಆಮೇಲೆ ಯೌವನಾವಸ್ಥೆ, ಆಮೇಲೆ ವೃದ್ಧಾಪ್ಯ, ಆಮೇಲೆ ಸಾವು ಮಾತಾಜಿ. ಹಾ ಆದ್ರೆ ಅಲ್ವಾ? ಆತ್ಮ ಮಾತ್ರ ಯಾವಾಗ್ಲೂನು ಆತ್ಮಕ್ಕೆ ಯಾವಾಗ್ಲೂನು ವಯಸ್ಸಾಗೋದಿಲ್ಲ, ಅದ್ ಮಾಮೂಲಿ ಯಾವಾಗಲೂ ಚೇತನವಾಗಿ ಇರುತ್ತೆ ಮಾತಾಜಿ. ಓಕೆ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ಬದಲಾವಣೆ ಆಗ್ತಿರೋದು ದೇಹ ಮಾತ್ರ. ಅದಕ್ಕೋಸ್ಕರ ಇವಾಗ ಭೀಷ್ಮ ದ್ರೋಣರು ಏನ್ ಮಾಡ್ತಾರೆ, ಅವ್ರು ಇವಾಗ ಜರ್ಜರಿತವಾಗಿರ್ತಾರೆ, ಅವ್ರಿಗೆಲ್ಲ ವಯಸ್ಸಾಗಿದೆ ಅಲ್ವಾ. ಇವಾಗ ನೀನ್ ಸಾಯಿಸ್ಲಿಲ್ಲ ಅಂದ್ರೂ ಅವ್ರಿಗೆ ಮುಪ್ಪನದ್ ಬಂದೇ ಬರುತ್ತೆ ಅಲ್ವಾ. ಅವ್ರು ಆ ದೇಹವನ್ನ ಬಿಡ್ಲೇಬೇಕು. ಆ ದೇಹವನ್ನ ಬಿಟ್ಟವರು ಬೇರೆ ಒಂದು ದೇಹವನ್ನ ಅವರು ಪಡಿತಾರೆ. ಸೊ ಅದಕ್ಕೋಸ್ಕರ ಗೊಂದಲಕ್ಕೆ ಒಳಗಾಗೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಭೀಷ್ಮ ಮತ್ತೆ ದ್ರೋಣರ ವಿಷಯದಲ್ಲಿ ಅವನಿಗೆ ತುಂಬಾ ಕಳಕಳಿಯಾದರೂ ದುಃಖಿಸುವ ಕಾರಣವಿಲ್ಲ. ಅದರ ಬದಲು ಅವರು ಹಳೆಯ ದೇಹಗಳನ್ನ ಬಿಟ್ಟು ಹೊಸ ದೇಹಗಳನ್ನು ಪ್ರವೇಶಿಸಿ ತಮ್ಮ ಚೈತನ್ಯವನ್ನ ಮತ್ತೆ ಪಡೆದುಕೊಳ್ಳುತ್ತಾರೆ ಎಂದು ಅವನು ಸಂತೋಷ ಪಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಮತ್ತೆ ಇಲ್ಲಿ ನಮ್ಗಿನ್ನ ತುಂಬಾ ವಿಷಯಗಳಿದೆ, ಇದನ್ನೆಲ್ಲನೂ ಸಹ ನೀವು ಓದ್ಕೊಳ್ಳಿ ನೀವು. ಯಾಕಂದ್ರೆ ಇಷ್ಟೆಲ್ಲ ಹೇಳ್ಕೊಂಡು ಹೋದ್ರೆ ನಮ್ಗೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ಇಂಪಾರ್ಟೆಂಟ್ ಇನ್ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವಾಗ ನಿಮ್ಗೊಂದು ಗೊಂದಲಕ್ಕೆ ಬರುತ್ತಲ್ವಾ, ಹೌದು ಕೃಷ್ಣ ಹೇಳ್ತಿರೋದೇನೋ ಸರಿ, ಆದ್ರೆ ನಮ್ಗೆ ಅಷ್ಟು ಪ್ರೀತಿ ಪಾತ್ರ ಆದವರು ಇವಾಗ ಸಾವನ್ನ ಅಪ್ಪಿದ್ರೆ ನಮ್ಮ ಕಣ್ಣಿಂದ ಅವ್ರು ಕಣ್ಮರೆ ಆಗ್ಬಿಡ್ತಾರೆ ಅಲ್ವಾ. ಆ ದುಃಖವನ್ನ ನಮ್ಗೆ ತಡ್ಕೊಳ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಅದ್ ಬರುತ್ತೆ ಅಲ್ವಾ ಯೋಚನೆ ಈಗ. ಹೌದು ಕೃಷ್ಣ ಹೇಳೋದೇನೋ ಈಸಿ ಅಲ್ವಾ, ನಮ್ಗೆ ಅಷ್ಟು ಪ್ರೀತಿ ಪಾತ್ರರಾದವರು, ಅವ್ರ ಜೊತೆ ನಾವ್ ಎಷ್ಟು ಜೀವನವನ್ನ ಮಾಡಿರ್ತೀವಿ, ನಾವು ಸಹ ಎಲ್ಲರನ್ನೂ ಸಹ. ಮಾತಾಜಿ ನನಗೆ ಎಷ್ಟೋ ಸರಿ ಹಂಗ ಅನ್ಸಿದೆ ಮಾತಾಜಿ, ನಮ್ ಫ್ರೆಂಡ್ಗಳು ಆಕ್ಸಿಡೆಂಟಲ್ ಡೆತ್ ಆದಾಗ ಅದು ಇದು ಆತರ ನಮ್ಮ ಮನೆಯಲ್ಲಿ ನಮ್ಮ ತಾತ ತೀರೋದಾಗ ಈ ತರ ಎಲ್ಲನ ಅವ್ರು ಡೆತ್ ಆಗಿದ್ರಲ್ಲ, ಅವ್ರನ್ನ ಕಂಡ್ರೆ ನಮಗೆ ಸಂಕಟ ಅದೇ ಆಗುತ್ತೆ. ಕೃಷ್ಣ ನೋಡಿದ್ರೆ ಇದೆಲ್ಲ ಕೃಷ್ಣ ಸಂಕಟ ಪಡ್ಬಾರ್ದು ಅಂತ ಹೇಳ್ತಾನ, ಹೆಂಗ್ ಮರೆಯೋದು, ಇವನ್ನೆಲ್ಲ ಹೆಂಗ್ ಬಿಟ್ಟಿರೋದು ಅಂತ ಅನ್ಸಿದೆ ಮಾತಾಜಿ, ಪರ್ಸನಲಿ ಅನ್ಸಿದೆ ಮಾತಾಜಿ. ಅದನ್ನೇ ಇವಾಗ ಅರ್ಜುನನಿಗೂ ಅನ್ಸ್ತಾ ಇದೆ, ಹೌದು ಕೃಷ್ಣ ಈಸಿಯಾಗಿ ಹೇಳ್ಬಿಡ್ತಾ ಇದಾರೆ, ದೇಹಿನೋಸ್ಮಿನ್ ಯಥಾ ದೇಹೇ. ದೇಹಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ದೇಹ ಹೋದ್ರೆ ಹೋಗ್ಲಿ, ಆತ್ಮ ಇಂಪಾರ್ಟೆಂಟ್. ನಾವ್ ಆತ್ಮನೇನ್ ನೋಡ್ತಿದೀವ, ಕಣ್ಣಿಂದ ಏನ್ ಕಾಣ್ತಿಲ್ಲ. ನಾವ್ ಎಲ್ಲರನ್ನು ದೇಹದಿಂದನೇ ಗುರುತಿಸೋದು. ಎಷ್ಟೇ ನಾವ್ ಆತ್ಮ ಅಂತ ಅನ್ಕೊಂಡ್ರು ದೇಹದಿಂದ ಗುರುತಿಸ್ತೀವಿ ಅಲ್ವಾ. ಆ ವ್ಯಕ್ತಿನೇ ಇಲ್ಲ ಅಂದಾಗ, ಕಣ್ಮರೆ ಆದಾಗ ಎಷ್ಟು ದುಃಖ ಆಗತ್ತೆ ಅಲ್ವಾ. ಸೊ ಆ ಪ್ರಶ್ನೆ ಇವಾಗ ಅರ್ಜುನನಲ್ಲಿ ಬಂದ್ಬಿಟ್ಟಿದೆ ಅಲ್ವಾ. ಹಂಗಂದ್ರೆ ನಮ್ಗೂನು ಬರುತ್ತೆ ಅಲ್ವಾ. ಇವಾಗ ಕೃಷ್ಣ ಈ ಭಗವದ್ಗೀತೆಯನ್ನ ಅರ್ಜುನನಿಗೆ ಕೊಡ್ತಾ ಇದಾರೆ ಅಥವಾ ಯಾರಿಗೋಸ್ಕರ ಕೊಡ್ತಾ ಇದಾರೆ? ಈ ಭಗವದ್ಗೀತೆನ ಹೇಳ್ತಾ ಇರೋದು ಯಾರಿಗೋಸ್ಕರ? ಸಕಲ ಮಾನವ ಕುಲಕ್ಕೆ ಮಾತಾಡಿ, ಎಲ್ಲರಿಗೂ ಅಲ್ವಾ, ಎಲ್ಲಾ ಮಾನವರಿಗೋಸ್ಕರನೂ ಅವ್ರು ಹೇಳ್ತಾ ಇದಾರೆ. ಅದಕ್ಕೋಸ್ಕರ ನೋಡಿ ಎಲ್ಲರಿಗೂ ಡೌಟ್ ಬರುತ್ತೆ. ಅದಕ್ಕೆ ಇಲ್ಲಿ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವರು ಹೇಳ್ತಾ ಇದಾರೆ ಅಲ್ವಾ. ಅವ್ರು ಯಾವ್ದನ್ನು ಅರ್ಧ ಬರ್ಧ ಜ್ಞಾನವನ್ನ ಕೊಡೋದಿಲ್ಲ ನೋಡಿ. ಇದನ್ನ ಮತ್ತೆ ತುಂಬಾ ಮುಖ್ಯವಾದ ಶ್ಲೋಕ ಇದು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯ ತಾಂಸ್ತಿ ತಿಕ್ಷಸ್ವ ಭಾರತ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಏ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೇ ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತದೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನ ಕಲಿಯಬೇಕು ಅಂತ ಹೇಳ್ತಾರೆ ನೋಡಿ. ತುಂಬಾ ಮುಖ್ಯವಾದದ್ದು ಏನಿಲ್ಲಿ, ತಿತಿಕ್ಷಸ್ವ ಭಾರತ ಅಂತ ಹೇಳ್ತಾರೆ. ಸಹಿಸೋದನ್ನ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಯಾವ್ದು ತುಂಬಾ ಮುಖ್ಯ ವಿಷಯ ಇಲ್ಲಿ, ಹೌದು ಸುಖ ಬರುತ್ತೆ, ಸ್ವಲ್ಪ ದಿವಸ ಇರುತ್ತೆ, ಹೋಗುತ್ತೆ. ಇವಾಗ ಯಾವ್ದಾದ್ರು ಚಳಿಗಾಲ ಬಂದ್ಮೇಲೆ ಚಳಿಗಾಲನೇ ಇರೋದಿಲ್ಲ, ಚಳಿಗಾಲ ಆದ್ಮೇಲೆ ಬೇಸಿಗೆಗಾಲ ಬರುತ್ತೆ, ಮತ್ತೆ ಬೇಸಿಗೆಗಾಲ ಆದ್ಮೇಲೆ ಮತ್ತೆ ಚಳಿಗಾಲ ಬರುತ್ತೆ ಅಲ್ವಾ. ಸೊ ಒಂದೇ ಅಂದ್ರೆ ಸುಖನೇ ಬರ್ಲಿ ದುಃಖನೇ ಬರ್ಲಿ, ಅದು ಹಾಗೆ ಇರೋದಿಲ್ಲ, ಅದು ಮತ್ತೆ ಮಾಯ ಆಗತ್ತೆ ಅಲ್ವಾ. ಅದಕ್ಕೋಸ್ಕರ ಇವೆಲ್ಲನೂ ಸಹ ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವ ಆಗುತ್ತೆ ಅಲ್ವಾ. ಇವಾಗ ನಿಮಗ್ ಗೊತ್ತಿರೋ ಹಾಗೇನೆ, ಇವಾಗ ನೋಡಿ ನಮ್ಗೇನಾದ್ರು ತುಂಬಾ ಬ್ಯುಸಿಯಾಗಿ ನಾವ್ ಏನಾದ್ರು ಮಾಡ್ತಿದ್ರೆ ಊಟ ತಿಂಡಿನೂ ಮರ್ತೋಗ್ತಿವಿ. ಅಲ್ಲಿ ತುಂಬಾ ಶೆಕೆ ಸುರಿದೋಗ್ತಿದ್ರು ನಾವು ಮರ್ತೋಗ್ತಿವಿ ಅಲ್ವಾ. ಇದೆಲ್ಲನೂ ಸಹ ಈ ಎಲ್ಲ ಬದಲಾವಣೆ, ಈ ಸುಖ ದುಃಖವನ್ನ ನಾವು ಇಂದ್ರಿಯಗಳಿಂದ ನಾವು ಅದನ್ನ ಅನುಭವಿಸ್ತಾ ಇರೋದು ಅಲ್ವಾ ನೋಡಿ. ಅದಕ್ಕೆ ಹೇಳ್ತಿದ್ರೆ ಭಗವಂತ, ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಇದು ಉದ್ಭವ ಆಗುತ್ತೆ, ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನ ಕಲಿಬೇಕು ಅಂತ ಹೇಳ್ತಾರೆ ಅಲ್ವಾ. ಇದಕ್ಕಿಂತ ಮುಂಚೆನೆ ನೀವು ಇದು ಸ್ಟೋರಿಯನ್ನ ಕೇಳಿರ್ಬೋದಲ್ವಾ. ಒಬ್ಬ ವೃದ್ಧ, ಅವನು ತುಂಬಾ ಕಷ್ಟಪಟ್ಟು ಒಂದು ಮನೆಯನ್ನ ಕಟ್ಟಿರ್ತಾನೆ.
ಆ ಮನೆ ಏನಾಗುತ್ತೆ, ಬೆಂಕಿಗೆ ಬಿದ್ಬಿಟ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಆ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ವಿಷಯ ಕೇಳಿದ ತಕ್ಷಣ ಅವನಿಗೆ ತುಂಬಾನೇ ದುಃಖ ಆಗುತ್ತೆ. ಅವನು ಎದೆ ಹೊಡ್ಕೊಂಡು ಅವನು ಅಳ್ತಾ ಇದ್ದಾನೆ, ಅಯ್ಯೋ ಎಷ್ಟು ಕಷ್ಟಾರ್ಜಿತವಾದದ್ದು ಹೊಟ್ಟೋಯ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವಾಗ ಅವ್ರ ಮಗ ಬರ್ತಾನೆ, ಯಾಕಪ್ಪ ಹಿಂಗ್ ಅಳ್ತಾ ಇದೆ ಅಂದಾಗ ಅವ್ರಿಗೆ ಹೇಳ್ತಾರೆ, ಈ ತರ ಆಗಿದೆಯಲ್ಲ, ಅದಕ್ಕೆ ತುಂಬಾ ದುಃಖ ಆಗ್ತಿದೆ ಅಂದಾಗ ಅವಾಗ ಮಗ ಅಪ್ಪಂಗೆ ಹೇಳ್ತಾರೆ, ಅಪ್ಪ ಬೇಜಾರ್ ಮಾಡ್ಕೋಬೇಡ, ನಿನಗೆ ಗೊತ್ತಿಲ್ಲ ಈ ವಿಷಯ, ನಾವ್ ಈ ಮನೇನ ಮಾರ್ಬಿಟ್ಟಿದೀವಿ, ಮಾರು ಆಗಿದೆ, ದುಡ್ಡು ಸಹ ಬಂದ್ಬಿಟ್ಟಿದೆ, ಹಣನೂ ಸಹ ಬಂದಿದೆ ಅಂದ ತಕ್ಷಣನೇ ಅವನಿಗೆ ಸಮಾಧಾನ ಆಗೋಗುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ಏನ್ ಅರ್ಥ, ಇವಾಗ ಇಲ್ಲಿ ಆ ಮನೆ ಅಂತೂ ಉರಿತಾ ಇದೆ, ಅದು ಇನ್ನ ಉರಿತಾನೆ ಇದೆ ಅಲ್ವಾ. ಆದ್ರೆ ಇಲ್ಲಿ ಆ ವ್ಯಕ್ತಿಗೆ ಈಗ ಸಮಾಧಾನ ಆಯ್ತು. ಯಾಕೆಂದ್ರೆ ಅವನಿಗೆ ಇವಾಗ ಅವನ ಇಂದ್ರಿಯಗಳು, ಆ ಮನಸ್ಸು ಏನಾಯ್ತು, ಓ ಇದು ನನ್ನದಲ್ಲ ಅಂತ ಅನ್ನಿಸ್ತು ಅವನಿಗೆ ಅಲ್ವಾ. ನೋಡಿ ಇವಾಗ ಆ ವಸ್ತುಸ್ಥಿತಿ ಬದಲಾವಣೆ ಆಗಿಲ್ಲ, ಆದ್ರೆ ಆ ಮನಸ್ಸಿಗೆ ಅವನು ತಗೊಂಡಿರುವಂತಹ ಒಂದು ಆ ದುಃಖ ಇವಾಗ ಕಣ್ಮರೆ ಆಗ್ಲಿಕ್ಕೆ ಸಾಧ್ಯ ಹೇಗಾಯ್ತು ಅಂತಂದ್ರೆ ಅದು ನನ್ನದಲ್ಲ ಅಂತ ಅನ್ಕೋತಾನೆ. ಅಂದ್ರೆ ಇದು ಬಂದಿರೋದು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಅಲ್ವಾ. ನಮ್ಮ ಮನಸ್ಸು ಹೇಗೆ ಗ್ರಹಿಸ್ತೋ ಅದರಿಂದ, ಮೊದ್ಲು ನಂದು ಅಂತ ಗ್ರಹಿಸ್ತು, ಅದಕ್ಕೆ ದುಃಖ ಆಯ್ತು, ಈಗ ನಂದಲ್ಲ ಅಂತ ಗ್ರಹಿಸ್ತು, ಅದಕ್ಕೆ ದುಃಖ ಹೊರಟೋಯ್ತು ಅಲ್ವಾ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನ ಕಲಿಬೇಕು. ಹೌದು ತುಂಬಾ ದುಃಖ, ಯಾರಾದ್ರೂ ಪ್ರೀತಿ ಪಾತ್ರರಾದವರು ನಮ್ಮನ್ನ ಅಗಲಿದ್ರೆ ಅದು ತುಂಬಾ ದುಃಖ, ಆದ್ರೆ ಕ್ಷೋಭೆಗೆ ಒಳಗಾಗದೆ ನಾವು ಸಹಿಸೋದನ್ನ ಕಲಿಬೇಕು ಅಂತ ಹೇಳ್ತಾ ಇದಾರೆ. ನಾವು ಸಹಿಸೋದನ್ನ ಕಲ್ತ್ಕೊಂಡ್ರೆ ನಾವು ಭಗವಂತನಿಗೆ ತುಂಬಾ ಹತ್ರ ಆಗ್ತೀವಿ, ನಾವು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆನ ನಾವು ಪಡಿತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದೆ ಕೃಷ್ಣ ತಿಳಿಸಿಕೊಡ್ತಾರೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ, ಇವಾಗ ಹೆಣ್ಮಕ್ಳು ಇವಾಗ ಬೇಸಿಗೆ ಕಾಲದಲ್ಲಿ ಅಡ್ಗೆ ಮನೇಲಿ ಇರ್ತಾರೆ, ಅಲ್ಲೂನು ಶಾಖ, ಅಲ್ಲೂನು ಹೊರಗಡೆಯಿಂದನೂ ಸಹ ವಾತಾವರಣದಲ್ಲೂ ಸಹ ಬಿಸಿಲಿರುತ್ತೆ, ಆದ್ರೂ ಸಹ ಅವರು ಅಯ್ಯೋ ನಾನು ಅಡ್ಗೆ ಮಾಡೋದಿಲ್ಲ ಅಂತ ಯಾವತ್ತೂ ಅವ್ರು ಇದ್ ಮಾಡೋದಿಲ್ಲ ಅಲ್ವಾ. ಅವ್ರು ಸಹಿಸ್ಕೊಂಡು ಮಾಡ್ತಾರೆ ಅಲ್ವಾ. ಅದೇ ತರನೇ ನಾವು ನೋಡಿದೀವಿ, ಇವಾಗ ಎಷ್ಟೊಂದ್ ಜನ ಆ ಸಾಧನೆಯನ್ನ ಮಾಡೋರು ಆ ಚಳಿಯಲ್ಲೂ ಸಹ ಎದ್ದು ಅವರು ಆ ಮಾಘ ಸ್ನಾನನೇ ಆಗ್ಲಿ, ಅಲ್ಲೆಲ್ಲ ಎಷ್ಟು ಕೊರಿತಾ ಇರುತ್ತೆ, ಅಂತಹ ಚಳಿಯಲ್ಲಿ ಅವರು ಹೋಗಿ ಸ್ನಾನ ಮಾಡ್ಕೊಂಡವರು ಅವರ ಒಂದು ಏನೆಲ್ಲ ಸಾಧನೆ ಇರುತ್ತೋ ಅದನ್ನ ಮಾಡ್ತಾರೆ ಅಲ್ವಾ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅವರು ಅಲ್ವಾ, ಅವ್ರು ಸಹಿಸ್ತಾ ಇದಾರೆ, ಎಲ್ಲವನ್ನ ಸಹಿಸಿ ಅವರು ಅವರ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇವಾಗ ಮಾಡ್ದಾಗ ಏನಾಗುತ್ತೆ, ಅವ್ರಿಗೆ ಅಲ್ಲಿ ಒಂದು ಯಶಸ್ಸು ಸಿಗುತ್ತೆ ಅಲ್ವಾ. ಅದೇ ತರನೇ ಈಗ ನಾವ್ ಏನೇ ಒಂದು ನಮ್ಮ ಜೀವನದಲ್ಲಿ ಕಷ್ಟ ಆದ್ರೂ ಸಹ ಅದನ್ನ ಸಹಿಸ್ಕೊಂಡ್ರೆ ಭಗವಂತ ನಮ್ಗೆ ಅವರು ಏನ್ ಮಾಡ್ತಾರೆ, ಕೃಪಾ ಕಟಾಕ್ಷವನ್ನ ತೋರಿಸ್ತಾರೆ ನಮ್ಗೆ. ಭಾಗವತದಲ್ಲಿ ನಾವು ಇದ್ರ ಬಗ್ಗೆ ನಾವು ಶ್ಲೋಕವನ್ನ ನಾವು ತಿಳ್ಕೊತೀವಿ. ಯಾವಾಗ ನಮ್ಗೆ ಕಷ್ಟಗಳು ಬಂದಾಗ ನಾವು ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ಭಗವಂತನನ್ನ ಅಳಿದಲೆ ಆ ಕಷ್ಟವನ್ನೆಲ್ಲ ಸಹಿಸ್ಕೊಂಡು ನಾವು ಭಗವಂತನ ಭಕ್ತಿಯನ್ನ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ರೆ, ಜೀವನವನ್ನ ಮಾಡ್ತಾ ಇದ್ರೆ, ನಾವು ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಇವಾಗ ಒಂದು ಆಸ್ತಿಗೆ, ಒಂದು ತಂದೆಗೆ ಆಸ್ತಿ ಇದ್ದಾಗ ಅದಕ್ಕೆ ಹೇಗೆ ಹಕ್ಕುದಾರ ಆಗ್ಬಿಡ್ತೀವೋ ಅದೇ ತರ ಭಗವಂತನ ಲೋಕಕ್ಕೆ ಹೋಗೋ ಒಂದು ಹಕ್ಕನ್ನ ನಾವು ಗಳಿಸ್ಕೊಂಡ್ಬಿಡ್ತೀವಂತೆ. ಅಂದ್ರೆ ನಾವು ಹೋಗ್ಬೇಕಾಗತ್ತೆ, ಆ ತರ ಹಕ್ಕುದಾರರಾಗ್ಬಿಡ್ತೀವಂತೆ ನಾವು. ಸೊ ಅದಕ್ಕೋಸ್ಕರ ಇದನ್ನ ನಾವು ಕಲ್ತ್ಕೋಬೇಕು, ಕ್ಷೋಭೆಗೆ ಒಳಗಾಗದೆ ನಾವು ಸಹಿಸೋದನ್ನ ಕಲ್ತ್ಕೋಬೇಕು ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಈಗ್ಲೂ ಸಹ ಇವಾಗ ಅರ್ಜುನನ್ಗೆ ಏನಾಗ್ತಾ ಇದೆ, ಅಲ್ಲಿ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವ್ನಿಗೆ ಕಷ್ಟ ಆಗ್ತಿದೆ, ಇವ್ರನ್ನೆಲ್ಲ ಕೊಲ್ಬೇಕು ಅಂತಂದ್ರೆ. ಆದ್ರೆ ಅದಕ್ಕೆ ಅರ್ಜುನನ್ಗೆ ಹೇಳ್ತಾ ಇದ್ದಾರೆ ಕೃಷ್ಣ, ಇದನ್ನ ನೀನು ಸಹಿಸ್ಕೊಂಡು ನೀನು ಯುದ್ಧವನ್ನ ಮಾಡು, ಇದು ಕ್ಷತ್ರಿಯನ ಧರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಬಂಧುವಿನೊಡನೆ ಅಥವಾ ಮಿತ್ರನೊಡನೆ ಯುದ್ಧ ಮಾಡಬೇಕಾಗಿ ಬಂದರು ಕ್ಷತ್ರಿಯನು ತನ್ನ ನಿಯತ ಧರ್ಮದಿಂದ ದೂರವಾಗಬಾರದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರವರ ಕರ್ತವ್ಯವನ್ನ ಅವನು ಪಾಲಿಸ್ಲೇಬೇಕಾಗತ್ತೆ, ಸಹಿಸೋದನ್ನ ನೀನು ಕಲ್ತ್ಕೊ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಎರಡನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾರತ ಅನ್ನೋ ಒಂದು ಪದವನ್ನ ಹೇಳ್ತಾ ಇದ್ದಾರೆ, ಕೌಂತೆಯ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಪದದಿಂದ ಕೃಷ್ಣ ಅರ್ಜುನನ ಸಂಬೋಧಿಸ್ತಾ ಇದ್ದಾರೆ. ಅಂದ್ರೆ ಕೌಂತೆಯ ಅಂತಂದ್ರೆ ಆ ಕುಂತಿ ಅಂದ್ರೆ ತಾಯಿ ಕಡೆಯಿಂದ, ಮತ್ತೆ ಭಾರತ ಅಂತಂದ್ರೆ ತಂದೆ ಕಡೆಯಿಂದ, ಎರಡು ಕಡೆಯಿಂದ ನೋಡಿದ್ರು ಸಹ ಅವರ ವಂಶದಲ್ಲಿ ಎಲ್ಲರೂ ಸಹ ಶೂರಾದಿ ಶೂರರು, ವೀರಾದಿ ವೀರರು, ಅಂದ್ರೆ ಅಂತಹ ಒಂದು ವಂಶದಲ್ಲಿ ಹುಟ್ಟಿದ್ಯಾ ನೀನು. ಸೊ ನೀನು ಆ ಒಂದು ಸಹಿಸೋದನ್ನ, ನೀನು ಆ ಸಹಿಷ್ಣುತೆಯನ್ನ ನೀನು ಕಲ್ತ್ಕೊಳ್ಳೇಬೇಕು, ನೀನು ಯುದ್ಧವನ್ನ ಮಾಡ್ಲೇಬೇಕು, ನೀನು ಆ ವಿಮುಖನಾಗ್ಬಾರ್ದು, ನನಗೇನೋ ಇದು ಸಹಿಸ್ಕೊಳ್ಲಿಕ್ಕೆ ಆಗ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ನೀನು ಯುದ್ಧವನ್ನ ಮಾಡ್ದಲೇ ಇರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅರ್ಜುನನ್ನು ಸಂಬೋಧಿಸಿರುವ ಎರಡು ರೀತಿಗಳು ಅರ್ಥವಾದದ್ದು, ಕೌಂತೆಯ ಮತ್ತೆ ಭರತ ಅನ್ನೋದು ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಂ ಹೀನಾ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಪುರುಷ ಶ್ರೇಷ್ಠನೇ ಅರ್ಜುನನೇ, ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾಗುವನು. ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾ ಇದ್ದಾರೆ ಕೃಷ್ಣ ಅಲ್ವಾ. ನೋಡಿ ಅವ್ರು ನಮ್ಗೆ ಸೀಕ್ರೆಟ್ ಇರ್ತಾನೆ ಇಲ್ಲ, ಯಾಕೆ ನೀನ್ ಸಹಿಸ್ಕೋಬೇಕು, ನಾನ್ ಯಾಕೆ ಸಹಿಸ್ಕೋಬೇಕು ಅಂತ ನಾವು ಕೇಳ್ತೀವಿ ಪ್ರಶ್ನೆಯನ್ನ ಅಲ್ವಾ. ಮಕ್ಳಾದ್ರೆ ಹಂಗೆ ಹೇಳ್ತಾರೆ, ಅಮ್ಮ ನಾನೇ ಯಾಕೆ ಸಹಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ವಾ, ಏನಂತ ಹೇಳ್ತೀರಾ. ಅದಕ್ಕೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ, ಕೃಷ್ಣನೇ ಹೇಳ್ತಾ ಇದಾರೆ, ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾಗುವನು. ಸೊ ಅವನಿಗೆ ಅದು ಹಕ್ಕುದಾರನಾಗ್ಬಿಡ್ತಾನೆ, ಅವನು ಹೋಗ್ಲೇಬೇಕು. ಇವಾಗ ಕೃಷ್ಣನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕೃಷ್ಣ ಹೇಳೋದನ್ನೆಲ್ಲ ಇವಾಗ ಪರಿಪಾಲಿಸ್ತಾ ಬಂದ್ರೆ ಅವನ ಮೋಕ್ಷಕ್ಕೆ ಅವನು ಅರ್ಹನಾಗ್ತಾನೆ.
ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದಾರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೇಲಿನ ಹಂತವನ್ನು ಮುಟ್ಟಲು ದೃಢ ಸಂಕಲ್ಪ ಮಾಡಿ ಸುಖ ದುಃಖಗಳ ಆಕ್ರಮಣವನ್ನು ಸಮಾಚಿತದಿಂದ ಸಹಿಸಬಲ್ಲವನು ಮುಕ್ತಿಗೆ ಅರ್ಹನಾಗುವನು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಸಹಿಸೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ ಅಲ್ಲ. ನಮ್ಗೆ ಮುಂದೆ ನೀವು 12ನೇ ಅಧ್ಯಾಯದಲ್ಲೂ ನೀವು ನೋಡಿರ್ಬೋದಲ್ವಾ, ಎಂತಹ ಭಕ್ತ ನಿನಗೆ ತುಂಬಾ ಪ್ರಿಯನಾದವನು ಅಂತ ಹೇಳ್ಬಿಟ್ಟು ಅರ್ಜುನ ಕೃಷ್ಣನಿಗೆ ಕೇಳ್ತಾರೆ ಅಲ್ವಾ. ಅವಾಗ ಏನ್ ಹೇಳ್ತಾರೆ, ಶೀತೋಷ್ಣ ಸಮ ದುಃಖೇಶು ಅಲ್ವಾ, ಸಮಸಂಗ ವಿವರ್ಜಿತ ಅಂದ್ರೆ ನನಗೆ ಯಾರೆಲ್ಲ ಅಂದ್ರೆ ಎಲ್ಲವನ್ನ ಸಮಭಾವದಲ್ಲಿ ಸಮಚಿತ್ತದಲ್ಲಿ ನೋಡ್ತಾರೋ ಅಂತೂ ನನಗೆ ತುಂಬಾ ಪ್ರಿಯನಾದವನು ಅಂತ ಹೇಳ್ತಾರೆ ಅಲ್ವಾ. ನಮ್ಗೆ ಅನ್ನಿಸ್ಬೋದಲ್ಲ, ಯಾಕೆ ಏನ್ ಪ್ರಾಬ್ಲಮ್ಮು, ಸುಖದಲ್ಲಿದ್ರೆ ಏನ್ ಪ್ರಾಬ್ಲಮ್ಮು, ದುಃಖದಲ್ಲಿದ್ರೆ ಏನ್ ಪ್ರಾಬ್ಲಮ್ಮು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಏನಂತ ಹೇಳ್ತೀರಾ, ಯಾಕೆ ನಾವು ಸಮಚಿತ್ತದಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ಟು? ಸುಖದಲ್ಲಿದ್ರೆ ಅದ್ರಲ್ಲಿ ಮನಸ್ಸು ಒಂಥರ ಹ್ಯಾಪಿ ಮೂಮೆಂಟ್ ಅಲ್ಲಿ ಇದ್ದು ಮತ್ತೆ 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 ಬೇಕು ಮತ್ತೆ ಬೇಕು ಅನ್ನೋ ಆಸೆ ಬರುತ್ತೆ. ದುಃಖದಲ್ಲಿದ್ರೆ ಎಲ್ಲಾ ಕಳ್ಕೊಂಡಿದೀವಿ ಅನ್ನೋ ಡಿಪ್ರೆಷನ್ಗೆ ಹೋಗಿ ನಾವು ತಲೆ ಮೇಲೆ ಒಂಥರ ಇಡೀ ಪ್ರಪಂಚನೇ ತಲೆ ಮೇಲೆ ಕೌಚ್ಕೊಂಡಿದೀವಿ ಅನ್ನೋ ತರ ಇದಾಗ್ತೀವಿ ಮಾತಾಡಿ ಮನಸ್ಸು ವಿಚಲಿತ ಆಗುತ್ತೆ. ಕರ್ತವ್ಯಗಳನ್ನೇ ಮಾಡ್ಲಿಕ್ಕಾಗಲ್ಲ. ಮಾಡ್ಲಿಕ್ಕಾಗಲ್ಲ. ನಿಶ್ಚಲವಾಗಿದ್ರೆ ಅದು ಕ್ಷಣಿಕ ಸುಖ ಕ್ಷಣಿಕ ದುಃಖ ಅನ್ನೋ ಫೀಲಿಂಗ್ ಅಲ್ಲಿ ಇದ್ರೆ ಅವನು ಕಾನ್ಸ್ಟೆಂಟ್ ಆಗಿ ಇರ್ತಾನೆ ಮಾತಾಡಿ. ಓಕೆ ಪ್ರಭುಜಿ ಅಲ್ವಾ, ಎರಡನ್ನೂ ಸಹ ನಮ್ಮ ಕರ್ತವ್ಯನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸುಖದಲ್ಲಿದ್ದಾಗ್ಲೂ ಸಹ ನಾವು ಮುಳುಗೋಗ್ಬಿಡ್ತೀವಲ್ಲ, ನಾವ್ ಲೆಟ್ ಅಸ್ ಎಂಜಾಯ್ ಅಂತೀವಿ. ನಾವ್ ಏನಾದ್ರು ಬನ್ನಿ ಪಾರ್ಟಿಗೆ ಹೋಗೋಣ ಸುಖ ಬಂದಾಗ. ಸೊ ದುಃಖ ಬಂದಾಗ ನಾವ್ ಏನ್ ಕೆಲಸ ಮಾಡ್ತೀವೋ ಅದನ್ನು ಸಹ ನಾವು ಮಾಡೋದಿಕ್ಕಾಗೋದಿಲ್ಲ ಅಲ್ವಾ. ಸೊ ನಾವು ಸಮಚಿತ್ತದಲ್ಲಿ ಇದ್ದಾಗ ಅಷ್ಟೇ ನಾವು ಯಾವ್ದಾದ್ರು ಒಂದು ಕರ್ತವ್ಯನ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದನ್ನು ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ನಾವ್ ಇದನ್ನ ಹೇಳ್ಬೋದು. ಅದನ್ನ ನಾವು ಕೃಷ್ಣ ಪ್ರಜ್ಞೆಯಿಂದ ಯೋಚನೆ ಮಾಡಿದ್ರೆ ನಾವು ತುಂಬಾ ಸುಖದಲ್ಲಿದ್ರು ನಾವು ಕೃಷ್ಣನನ್ನ ಮರ್ತೋಗ್ತೀವಿ ಅಲ್ವಾ. ಅದೇ ನಮಗೆ ದುಃಖ ಬಂದಾಗ್ಲೂ ಅಷ್ಟೇನೆ ನಮ್ಗೆ ಕೃಷ್ಣನನ್ನ ಜ್ಞಾಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮ ಮನುಷ್ಯನ ಕರ್ತವ್ಯ ಏನು, ಗುರಿ ಏನು, ಸೊ ನಾವು ಸಾಯುವ ಸಮಯದಲ್ಲಿ ಭಗವಂತನನ್ನ ನಾವು ಜ್ಞಾಪಿಸ್ಕೋಬೇಕು. ಸಾಯುವ ಸಮಯದಲ್ಲಿ ನಾವು ಭಗವಂತನನ್ನ ಜ್ಞಾಪಿಸ್ಕೋಬೇಕಂತಂದ್ರೆ ನಾವು ನಮ್ಮ ಜೀವನ ಪೂರ್ತಿ ನಾವು ಕೃಷ್ಣನನ್ನ ಜ್ಞಾಪಿಸ್ಕೊಂಡಿರ್ಬೇಕು. ಸೊ ಸುಖ ದುಃಖದಲ್ಲಿದ್ದಾಗ ನಾವು ಕೃಷ್ಣನನ್ನ ಜ್ಞಾಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸಮಚಿತ್ತದಲ್ಲಿ ನಾವು ಇರ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮ್ಗೆ ಕರ್ತವ್ಯದ ಬಗ್ಗೆ ನಮ್ಗೆ ಹೇಳ್ತಾ ಇದಾರೆ. ಇವಾಗ ಅರ್ಜುನ ಅದಕ್ಕೋಸ್ಕರನೇ ಅವನ ಕರ್ತವ್ಯವನ್ನ ಅವನು ಮಾಡ್ಬೇಕು. ಸೊ ಅದಕ್ಕೋಸ್ಕರನೇ ಅವನು ಅರ್ಜುನನು ಕ್ಷತ್ರಿಯನಾಗಿ ತನ್ನ ಕರ್ತವ್ಯದಲ್ಲೇ ಮುಂದುವರಿಯಬೇಕೆಂಬ ಉಪದೇಶವು ಇಲ್ಲಿದೆ. ಇವಾಗ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅವ್ರು ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು 24ನೇ ವರ್ಷದಲ್ಲೇ ಅವ್ರ ಸನ್ಯಾಸವನ್ನ ಅವರು ಸ್ವೀಕರಿಸಿರ್ತಾರೆ. ಅವರು ತಮ್ಮ ತರುಣ ಪತ್ನಿ ಮತ್ತೆ ವೃದ್ಧ ತಾಯಿ ಅವರನ್ನೇ ಅವಲಂಬಿಸಿರ್ತಾರೆ. ಆದ್ರೂ ಸಹ ಅವ್ರು ಇವಾಗ ಏನ್ ಮಾಡ್ತಾ ಇದಾರೆ, ಅವರ ಕರ್ತವ್ಯನ ಇವಾಗ ಏನ್ ಮಾಡ್ತಿದಾರೆ ಅವರು. ಇವಾಗ ತಾಯಿಯನ್ನ ನೋಡ್ಕೋಬೇಕಾಗಿತ್ತು, ಮತ್ತೆ ತರುಣ ಪತ್ನಿ ಇದ್ದಾರೆ, ಇನ್ಯಾರು ಇಲ್ಲ, ಅವ್ರ ತಂದೆನೂ ಇಲ್ಲ ನೋಡ್ಕೊಳ್ಲಿಕ್ಕೆ. ಚೈತನ್ಯ ಮಹಾಪ್ರಭುಗಳು ತಂದೆನೂ ಇಲ್ಲ, ಈಗ ಇವ್ರೊಬ್ರೇನೆ ಗಂಡು ದಿಕ್ಕಿರೋದು. ಇವಾಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾ ಇದ್ದಾರೆ, ಸನ್ಯಾಸತ್ವವನ್ನ ತಗೊಳ್ತಾ ಇದ್ದಾರೆ. ಮತ್ತೆ ಇವಾಗ ಇಲ್ಲಿ ನೀವೇನ್ ಹೇಳ್ತೀರಾ, ಅವರು ಕರ್ತವ್ಯವನ್ನ ಪರಿಪಾಲನೆ ಮಾಡ್ತಾ ಇಲ್ಲ ಅಲ್ಲಿ. ಇವಾಗ ಯಾರೇ ಸನ್ಯಾಸತ್ವವನ್ನ ತಗೊಂಡಾಗ ಅವಾಗ ನೀವು ಅದನ್ನ ಹೇಗೆ ನೀವು ಸಮರ್ಥಿಸ್ಕೋತೀರಾ? ಇವಾಗ ಹೌದು ಚೈತನ್ಯ ಮಹಾಪ್ರಭು ನಾವು ಗೌರವವಾಗಿ ನೋಡ್ತೀವಿ, ನಾವು ಕೃಷ್ಣನ ಅವರು ಅವತಾರ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಇವಾಗ ಅವ್ರು ಮಾಡಿದ್ ಸರಿ ಅಂತ ನಮ್ಗೆ ಅನ್ನಿಸ್ತಾ ಇದ್ಯಾ? ಹೌದು ಮಾತಾಜಿ, ಅವರು ಬರೀ ಸಂಸಾರ ಬಂಧನದಲ್ಲಿ ಇದ್ದಿದ್ರೆ ಭಕ್ತಿನ ಇದಕ್ಕೆ ಜನಗಳಿಗೆ ಸಾರೋಕ್ ಆಗ್ತಿರ್ಲಿಲ್ಲ. ಜೊತೆಗೆ ಭಕ್ತಿ ಮಾರ್ಗನ ಜನಗಳಿಗೆ ತೋರ್ಸಕ್ ಆಗ್ತಿಲ್ಲ. ಒಬ್ಬ ತಾಯಿಗೆ ಮಗನಾಗಿ, ಒಬ್ಬ ಹೆಂಡತಿಗೆ ಗಂಡನಾಗಿ ಇರ್ತಿದ್ರೆ ಹೊರತಾಗಿ ಇಡೀ ಜಗತ್ತಿಗೆ ಮಹಾಪ್ರಭುಗಳಾಗಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಅವತಾರ ಅಂತ ಈ ಅವ್ರ ಮಹಿಮೆಗಳು, ಅವ್ರ ಕಥೆಗಳು, ಜೊತೆಗೆ ಕೃಷ್ಣನ್ ಬಗ್ಗೆ ಯಾರಿಗೂ ತಿಳಿತಲೇ ಇಲ್ಲ ಮಾತಾಜಿ. ಅವ್ರು ಈ ಭಕ್ತಿ ಸಂಕೀರ್ತನ ಯಜ್ಞ ಇದನ್ನೆಲ್ಲ ಮಾಡೋದ್ರಿಂದಲೇನೆ ಇಡೀ ಜಗತ್ತಿಗೆ ಅವರು ಕೃಷ್ಣನ ಅವತಾರ ಅನ್ನೋದು ಗೊತ್ತಾಯ್ತು ಮಾತಾಜಿ. ಅದು ಅವರು ಮಾಡಿದ್ದು ಒಂದ್ ಕಡೆ ನೋಡ್ಕೊಂಡ್ರೆ, ಕುಟುಂಬದ ಕಡೆಯಿಂದ ನೋಡ್ಕೊಂಡ್ರೆ ಅಂದ್ರೆ ಅಧರ್ಮ ಅಂತ ಅನ್ನಿಸ್ಬೋದು. ಆದ್ರೆ ಇಬ್ರು ಹೆಣ್ಣು ಮಕ್ಕಳ ಕಣ್ಣೀರ್ ಒರ್ಸಕ್ಕೋಸ್ಕರ ಅವರು ಇಡೀ ಪ್ರಪಂಚದ ಜನತೆಗಳ ಕಷ್ಟವನ್ನು ಮರಿತಿದ್ರು. ಅದರಿಂದ ಈಗ ಅವರು ಪ್ರಪಂಚದ ಜನತೆಗಳ ಕಷ್ಟನ ನೆನಪಲ್ಲಿ ಇಟ್ಕೊಂಡು ಅವರಿಬ್ರು ಕಷ್ಟನ ಅವರು ಕಡೆಗಣಿಸಿ ಬಂದಿದ್ರು. ಅವ್ರೆಲ್ಲಾರ್ಗುನು ಮಹಾಪ್ರಭುಗಳಾದ್ರೂ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಮಾತಾಜಿ. ಚೈತನ್ಯ ಮಹಾಪ್ರಭುಗಳು ಸಿಕ್ಕಿದ್ರು ಅಲ್ವಾ. ಇವಾಗ ಚೈತನ್ಯ ಮಹಾಪ್ರಭುಗಳ ಕೃಪಾ ಕಟಾಕ್ಷದಿಂದ ಇಡೀ ಪ್ರಪಂಚವೇ ಇವಾಗ ಉದ್ಧಾರ ಆಗ್ತಾ ಇದೆ ಅಲ್ವಾ. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳು ಒಂದು ಮಹಾ ಉದ್ದೇಶಕ್ಕೋಸ್ಕರ ಅವರು ಸನ್ಯಾಸಿಗಳಾಗಿರ್ತಾರೆ ಅಲ್ವಾ. ಮತ್ತೆ ತಮ್ಮ ಉನ್ನತ ಕರ್ತವ್ಯಗಳ ಪಾಲನೆಯಲ್ಲಿ ಅವರು ದೃಢವಾಗಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಸಹಿಸೋದನ್ನ ಕಲ್ತ್ಕೊಂಡ್ರೆ ನಾವು ಭಗವಂತನ ಒಂದು ಲೋಕಕ್ಕೆ ಹೋಗ್ಲಿಕ್ಕೆ ನಾವು ಅರ್ಹತೆನ ನಾವು ಪಡಿತೀವಿ
ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತಸ್ತ್ವ ಅನಯೋಸ್ತತ್ವದರ್ಶಿಭಿಃ. ಅಸ್ತಿತ್ವದಲ್ಲಿರುವುದು, ಅಸ್ತಿತ್ವದಲ್ಲಿ ಇಲ್ಲದಿರುವುದು ಅಂದ್ರೆ ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ಅವರು ಈ ನಿರ್ಣಯಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ಕೃಷ್ಣನ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ, ಆತ್ಮ ಮತ್ತೆ ದೇಹ ಯಾವುದು ಉಳಿಯುತ್ತೆ, ಯಾವುದು ಉಳಿಯೋದಿಲ್ಲ, ಯಾವುದಕ್ಕೆ ನಾವು ಮಹತ್ವವನ್ನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅದಕ್ಕೋಸ್ಕರ ಅವ್ರು ಇಂತಹ ನಿರ್ಣಯಕ್ಕೆ ಬಂದಿದ್ದಾರೆ. ನಾವು ಇಲ್ಲಿ ಉದ್ಧಾರ ಯಾವ್ದಕ್ಕೆ ನೋಡ್ಕೋಬೇಕು, ನಾವು ಆತ್ಮೋದ್ಧಾರದ ಕಡೆ ನೋಡ್ಕೋಬೇಕು. ಬರೀ ನಮ್ದೊಂದೇ ಆತ್ಮೋದ್ಧಾರ ಅಲ್ಲ, ಎಲ್ಲರ ಆತ್ಮೋದ್ಧಾರದಕ್ಕೆ ಯಾವ್ದು ಒಳ್ಳೇದೋ ಅದನ್ನ ಮಾಡ್ಬೇಕು. ಅದಕ್ಕೋಸ್ಕರನೇ ಈ ಒಂದು ನಿರ್ಣಯಕ್ಕೆ ಯಾರೇ ಆಗ್ಲಿ ಬರೋದು, ಏನಕ್ಕೆ ನಾವು ಬೆಲೆಯನ್ನ ಕೊಡ್ಬೇಕು ಅನ್ನೋದಕ್ಕೆ ಅಲ್ವೇ. ಇವಾಗ ಒಬ್ಬ ವ್ಯಕ್ತಿ ಏನಾದ್ರು ನೀರಲ್ಲಿ ಮುಳುಗ್ತಾ ಇದ್ರೆ, ಇವಾಗ ನಾನು ಹೋಗ್ಬಿಟ್ಟು ಆ ವ್ಯಕ್ತಿಯ ಕೋಟನ್ನ ಎತ್ಕೊಂಡ್ ಬಂದ್ಬಿಟ್ಟು ಓ ನಾನು ಉಳಿಸ್ದೆ ಅಂತಂದ್ರೆ ಏನ್ ಹೇಳ್ತಾರೆ ಯಾರಾದ್ರೂನು? ಆ ಕೋಟನ್ನ ನಾನು ಎತ್ಕೊಂಡ್ ಬಂದ್ಬಿಟ್ರೆ ಆ ವ್ಯಕ್ತಿಯನ್ನ ಉಳಿಸ್ದಂಗ ಆಯ್ತಾ? ಇಲ್ಲ ಮಾತಾಜಿ, ಬರೀ ಕೋರ್ಟ್ ಉಳಿಸ್ದಂಗ ಆಯ್ತು ಹೊರತು ಆ ವ್ಯಕ್ತಿ ಒಳ್ಳೆ ಉಳಿಸ್ದಂಗ ಆಗ್ಲಿಲ್ಲ. ಇಲ್ಲ ಅಲ್ವಾ. ಯಾವ್ದಕ್ಕೆ ನಾವು ಮಹತ್ವವನ್ನ ಕೊಡ್ಬೇಕಾದ್ರೆ ಆತ್ಮಕ್ಕೆ ಮಹತ್ವವನ್ನ ಕೊಡ್ಬೇಕು. ಅದಕ್ಕೆ ನಾವು ದೇಹ ಮತ್ತೆ ಆತ್ಮದ ನಡುವೆ ವ್ಯತ್ಯಾಸವನ್ನ ತಿಳ್ಕೊಂಡ್ರೆ ಅಷ್ಟೇ ಯಾವ್ದಕ್ಕೆ ಮಹತ್ವವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ನಮ್ಗೆ ಇವಾಗ ದೇಹ ಮತ್ತೆ ಆತ್ಮದ ಒಂದು ಜ್ಞಾನವನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಸೊ ಬದಲಾವಣೆ ಹೊಂದುತ್ತಿರುವ ದೇಹಕ್ಕೆ ಉಳಿವು ಎನ್ನುವುದಿಲ್ಲ. ಸೊ ಜೀವಕಣಗಳ ಕ್ರಿಯೆ ಮತ್ತು ಪ್ರಕ್ರಿಯೆಗಳಿಂದ ಪ್ರತಿ ಕ್ಷಣವೂ ದೇಹ ಬದಲಾವಣೆ ಹೊಂದುತ್ತಿರುತ್ತದೆ. ಸೊ ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ 7 yearsಗೆ ಇವಾಗ ನಮ್ಮ ದೇಹದಲ್ಲಿ ಎಷ್ಟೆಲ್ಲ ಪ್ರತಿಯೊಂದು ಕಣಗಳಿದೆ. ನಾವೇನ್ ಅನ್ಕೊಂತೀವಿ, ನಮ್ಮ ದೇಹ ಹಾಗೆ ಇದೆ, ಏನೋ ಒಂದ್ ಸ್ವಲ್ಪ ವಯಸ್ಸಾಗ್ತಿರ್ಬೋದು ಅಂತ ನಾವ್ ಅನ್ಕೋತೀವಿ ಅಲ್ವಾ. ಇಲ್ಲ, ಪ್ರತಿ ಕ್ಷಣನೂ ಸಹ ಆ ಹೊಸ ಒಂದು ಹಳೆ ಸೆಲ್ಸ್ ಹೊರಟೋಗಿ ಆ ಜೀವ ಕಣಗಳು ಹೊರಟೋಗಿ ಹೊಸ ಒಂದು ಕಣಗಳು ಬರುತ್ತೆ. ನಾವು ಹೊಸ ಮನುಷ್ಯರಾಗಿ ನಾವು ಇರ್ತೀವಿ. ಸೊ ನಾವ್ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಕ್ಷಣಕ್ಕೂ ಸಹ ದೇಹ ಬದಲಾವಣೆ ಹೊಂದ್ತಾ ಇದೆ ಅಂತ ಹೇಳ್ಬಿಟ್ಟು ಈವನ್ ನಮ್ಮ ಆಧುನಿಕ ವೈದ್ಯ ವಿಜ್ಞಾನನೂ ಸಹ ಅದು ಒಪ್ಪುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ದೇಹವು ಬೆಳವಣಿಗೆ ಮತ್ತು ವೃದ್ಧಾಪ್ಯಗಳಿಗೆ ಒಳಗಾಗುತ್ತೆ. ಆದ್ರೆ ಆತ್ಮ ನಿರಂತರವಾದದ್ದು ಅಲ್ವಾ. ದೇಹ ಬದಲಾವಣೆ ಆಗ್ತಿದೆ, ಆದ್ರೆ ಆತ್ಮ ಹೇಗಿದೆಯೋ ಹಾಗೆ ಇದೆ. ಅದು ಬರೇ ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅದು ರವಾನೆ ಆಗ್ತಾ ಇದೆ ಅಷ್ಟೇನೆ. ಸೊ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಏನೇ ಬದಲಾವಣೆಗಳೇ ಆದರೂ ಆತ್ಮವು ಒಂದೇ ರೀತಿ ಉಳಿಯುತ್ತದೆ. ಭೌತ ದ್ರವ್ಯಕ್ಕೂ ಆತ್ಮಕ್ಕೂ ಇದೇ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಭಾವತಃ ದೇಹವು ಸದಾ ಬದಲಾವಣೆ ಹೊಂದುತ್ತಿರುತ್ತದೆ, ಆತ್ಮವು ನಿರಂತರವಾಗಿರುತ್ತದೆ. ಸೊ ಇದನ್ನ ಎಲ್ಲರೂ ಸಹ ಇದನ್ನ ಒಪ್ತಾರೆ. ಸೊ ಸಾಕಾರವಾದಿಗಳಾಗ್ಲಿ ನಿರಾಕಾರವಾದಿಗಳಾಗ್ಲಿ ಇದನ್ನ ಅವರು ಒಪ್ತಾರೆ. ಆದ್ರೆ ನಮ್ಮ ಸೈಂಟಿಸ್ಟ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ. ಅಲ್ಲಿ ಒಂದು ಆತ್ಮ ಇದೆ ಅಂತ, ಯಾಕಂದ್ರೆ ಅವ್ರು ಏನು ಕಣ್ಣಿಂದ ನೋಡ್ತಾರೋ ಅದನ್ನ ಮಾತ್ರನೇ ಅವ್ರು ನಂಬ್ತಾರೆ. ಆದ್ರೆ ಆತ್ಮವನ್ನ ನಾವು ನಮ್ಮ ಕಣ್ಣುಗಳಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿರಾಕಾರವಾದಿಗಳು ಮತ್ತೆ ಸಾಕಾರವಾದಿಗಳು ಇಬ್ರು ಸಹ ಇದನ್ನ ಒಪ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನ ನಮ್ಗೆ ಆತ್ಮ ಮತ್ತೆ ಇನ್ನು ದೇಹದ ಬಗ್ಗೆ ನಮ್ಗೆ ಕೊಡ್ತಾ ಇದ್ರೆ, ಸೊ ಇದನ್ನ ನೀವು ಓದ್ಕೊಳ್ಳಿ. ನಾನು ಜಸ್ಟ್ 20th ಶ್ಲೋಕ ತನಕ ಮಾಡ್ಬಿಟ್ಟು ನಾನು ಮುಗಿಸ್ತೀನಿ. ಅವಿನಾಶಿ ತು ತದ್ವಿದ್ದಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನಾ ಕಶ್ಚಿತ್ ಕರ್ತುಮರ್ಹತಿ. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಕೃಷ್ಣ? ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೃಷ್ಣ? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ರಿ? ಆತ್ಮದ ಬಗ್ಗೆ ಮಾತಾಡಿದ್ರು. ಇವಾಗ ಯಾವ್ದಾದ್ರು ಒಂದು ಆತ್ಮದ ಇರುವಿಕೆ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಆತ್ಮದ ಇರುವಿಕೆ ನಮ್ಗೆ ಹೇಗ್ ಗೊತ್ತಾಗುತ್ತೆ? ದೇಹದಲ್ಲಿ ಆತ್ಮ ಇದೆ ಅಂತ ಹೇಳ್ಬಿಟ್ಟು ಅದರ ಇರುವಿಕೆ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಇವಾಗ ಒಬ್ಬ ಶ್ರೀಮಂತನ ನೋಡಿದ ತಕ್ಷಣ ಅವನ ವೇಷಭೂಷಣ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಇವಾಗ ಒಬ್ಬ ಬಡವ ಬಂದ್ರೆ ಅವ್ನು ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಹೇಗೆ ಅವನು ಅಂದ್ರೆ ಅವನು ಬಡವ ಅಂತ ಹೇಳ್ಬಿಟ್ಟು. ಇವಾಗ ರೋಗಿಯನ್ನ ನೋಡಿದ ತಕ್ಷಣ ಆ ರೋಗದ ಗುಣಲಕ್ಷಣಗಳಿದ್ರೆ ಅವನು ರೋಗಿ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ಅದೇ ತರ ಸೊ ಈ ದೇಹದಲ್ಲಿ ಆತ್ಮ ಇದೆ ಅಂತ ಹೇಳ್ಬಿಟ್ಟು ಹೇಗ್ ಗೊತ್ತಾಗುತ್ತೆ ನಿಮ್ಗೆ ಕೇಳ್ತಾರೆ. ಇವಾಗ ಕಣ್ಣಿಗಂತೂ ಕಾಣೋದಿಲ್ಲ ಆತ್ಮ, ಮತ್ತೆ ಅದು ಇದೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಏನ್ ಹೇಳ್ತೀರಾ? ನಾವೇ ಉಸಿರಾಡ್ತೀವಲ್ಲ ಮಾತಾಡಿ, ಉಸಿರಾಡೋದಾಗಿರ್ಬೋದು, ಚಟುವಟಿಕೆಯಿಂದ ಇರೋದಾಗಿರ್ಬೋದು, ಕೆಲಸ ಮಾಡೋದಾಗಿರ್ಬೋದು, ಪ್ರಜ್ಞೆಲಿ ಅಂದ್ರೆ ಕಾನ್ಶಿಯಸ್ನೆಸ್ ಇರುತ್ತಲ್ಲ ಮಾತಾಡಿ, ಪ್ರಜ್ಞೆ ಅಲ್ವಾ. ಸೊ ಪ್ರಜ್ಞೆ ಇರೋದ್ರಿಂದ ನಮ್ಗೆ ಗೊತ್ತಾಗ್ತಿದೆ ಈ ದೇಹದಲ್ಲಿ ಆತ್ಮ ಇದೆ ಅಂತ ಅಲ್ವಾ. ಸೊ ಆತ್ಮದ ಗುಣಲಕ್ಷಣ ಏನು? ಅಂದ್ರೆ ಆತ್ಮದ ಗುಣಲಕ್ಷಣ ಪ್ರಜ್ಞೆ ಅಥವಾ ಚೇತನ ಅಲ್ವಾ. ಅಥವಾ ನಾವು ಪ್ರಾಣ ಅಂತ ನಾವ್ ಏನ್ ಹೇಳ್ತೀವಿ ಕಾಮನ್ ಟರ್ಮ್ ಅಲ್ಲಿ, ಅದು ಪ್ರಾಣ ಅಲ್ವಾ. ಸೊ ದೇಹವನ್ನ ಯಾವ್ದು ವ್ಯಾಪಿಸಿದೆಯೋ ಆ ಪ್ರಜ್ಞೆ ಅಲ್ವಾ. ನಾವು ಗೊತ್ತಿರೋ ಹಾಗೇನೆ ಈ ಆತ್ಮ ಇರೋದು ಎಲ್ಲಿ? ಹೃದಯ ಭಾಗದಲ್ಲಿ ಅಲ್ವಾ. ಆದ್ರೆ ಅದರ ಇರುವಿಕೆಯಿಂದ ಪ್ರಜ್ಞೆ ಇಡೀ ದೇಹದಲ್ಲಿ ಅದು ವ್ಯಾಪಿಸಿದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ.
ಅಂದ್ರೆ ಈ ಆತ್ಮ ಅವಿನಾಶಿ, ನಾಶವಿಲ್ಲದ ಆತ್ಮವನ್ನ ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ ಅಲ್ವಾ. ಸೊ ಇವಾಗ ಭೀಷ್ಮ, ದ್ರೋಣ ಅವರ ದೇಹ ಅಷ್ಟೇ ನಾಶ ಆಗುತ್ತೆ, ಅವ್ರನ್ನ ಯಾರನ್ನು ಆ ಒಂದು ಆತ್ಮ ಅಂತ ಏನಿದೆಯೋ ಅದನ್ನ ಯಾರು ನಾಶ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಕೃಷ್ಣ. ಸೊ ಈ ಶ್ಲೋಕದಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ, ಸೊ ಆ ಆತ್ಮದ ಇರುವಿಕೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಪ್ರಜ್ಞೆಯಿಂದ ಗೊತ್ತಾಗತ್ತೆ. ಸೊ ಇವಾಗ ಒಬ್ಬ ಸೂರ್ಯ ಆ ಬೆಳಕು ಹೇಗೆ ಇಡೀ ಒಂದು ವಿಶ್ವಕ್ಕೆ ಹರಡಿದ್ಯೋ, ಅಥವಾ ಇವಾಗ ನಾವೇನಾದ್ರೂ ಒಂದು ಮೆಡಿಸಿನ್ ಅನ್ನ ತಗೊಂಡ್ರೆ ಹೇಗೆ ಆ ಮೆಡಿಸಿನ್ ಇಲ್ಲಿರುವಂತಹ ಒಂದು ಅಂಶ ಇಡೀ ದೇಹಕ್ಕೆ ಹೇಗೆ ಅದು ಹರಡುತ್ತೋ, ಅದೇ ತರನೇ ಆತ್ಮ ಆ ಒಂದು ಹೃದಯ ಭಾಗದಲ್ಲಿ ಇಟ್ಕೊಂಡು ಅದರ ಪ್ರಜ್ಞೆ ಇಡೀ ಒಂದು ದೇಹದಲ್ಲಿ ಅದು ಹರಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಮತ್ತೆ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರಾಗ್ಲೇ ಲೆವೆಲ್ 1 ನಲ್ಲಿ ಆ ಆತ್ಮದ ಒಂದು ಗಾತ್ರವನ್ನ ನಮ್ಗೆ ಹೇಳ್ತಾರೆ ಅಲ್ವಾ. ಆತ್ಮದ ಗಾತ್ರ ಎಷ್ಟು ಅಂತ ನಾವು ತಿಳ್ಕೊಂಡ್ವಿ. ಆತ್ಮದ ಗಾತ್ರ ಎಷ್ಟಿದೆ? ಅಣುವಿನಂತೆ. ಅಂದ್ರೆ ಅಣುವಿಂತಂದ್ರೆ ಮತ್ತೆ ಒಂದು ಕೂದಲಿನ ಕೊನೆಯ ತುದಿಯ 10,000 ಕಣಗಳಲ್ಲಿ ಒಂದು ಕಣ ಅಂತ ಮಾತಾಡಿ. ಒಂದು ಕಣ. ಒಂದು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ನಮ್ಗೆ ಇಲ್ಲಿ ಅದರಷ್ಟು ವಾಯ್ಸ್ ಬ್ರೇಕ್ ಆಗಿದೆ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ಓದ್ಕೊಳ್ಳಿ. ಸೊ ಇದು ಶ್ಲೋಕ. ಕೇಶಾಗ್ರ ಪ್ರಭುಜದ ಇಂಟರ್ನೆಟ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಕೇಶಾಗ್ರ ಶತಭಾಗಸ್ಯ ಶತಾಂಶ ಸಾದುಷಾತ್ಮಕ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಂದು ಅಂದ್ರೆ ಆತ್ಮದ ಒಂದು ಗಾತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಆತ್ಮ ಎಲ್ಲಿ ಆ ತರ ಅದು ತೇಲಾಡ್ತಾ ಇರುತ್ತೆ ಆ ಹೃದಯದಲ್ಲಿ, ಆ ಭಾಗದಲ್ಲಿ ಈ ಪ್ರಾಣ, ಅಪಾನ, ವ್ಯಾನ, ಸಮಾನ ಮತ್ತೆ ಉದಾನ ಆ ಒಂದು 5 ಬಗೆಯ ವಾಯುಗಳಲ್ಲಿ ಅದು ತೇಲಾಡ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸಿರುತ್ತದೆ. ಯಾವಾಗ ಈ 5 ಬಗೆಯ ಭೌತಿಕ ವಾಯು ಕಶ್ಮಲದಿಂದ ಶುದ್ಧಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ. ಅದಕ್ಕೋಸ್ಕರ ಎಲ್ಲರೂ ನಾವು ಪ್ರಾಣಾಯಾಮ ಮಾಡ್ಬೇಕು ಅಂತ ಹೇಳೋದು. ಸೊ ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ, ಈ ಒಂದು ಆತ್ಮ ಅದು ಆ 5 ಬಗೆಯ ವಾಯುಗಳಲ್ಲಿ ತೇಲಾಡ್ತಿದೆಯಲ್ಲ, ಅದು ಪರಿಶುದ್ಧವಾದಾಗ ಆಧ್ಯಾತ್ಮಿಕ ಮಾರ್ಗದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಾವು ಭೌತಿಕ ಕಡೆನೆ ನಾವು ಇರ್ತೀವಿ. ಸೊ ಅದಕ್ಕೆ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಸೊ ಯಾಕೆ ನಮ್ಗೆ ಪ್ರಾಣಾಯಾಮವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ನೋಡಿ. ಇದಕ್ಕೆ ಇಲ್ಲಿ ಹಠಯೋಗದ ಪದ್ಧತಿ ಬಗ್ಗೆ ಹೇಳ್ತಾ ಇದ್ದಾರೆ. ಹಠಯೋಗದ ಉದ್ದೇಶ ಏನು ಅಂತಂದ್ರೆ ಆತ್ಮವನ್ನ ಸುತ್ತುವರೆದಿರುವಂತಹ ವಾಯುಗಳನ್ನ ಅದನ್ನ ಪರಿಶುದ್ಧ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾಃ ಶರೀರಿನಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತ ವಂಶಜನೆ ಯುದ್ಧ ಮಾಡು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಈ ಆ ದೇಹ ಅನ್ನೋದು ನಾಶವಾಗ್ಲೇಬೇಕು. ನೀನ್ ಸಾಯಿಸ್ತಿಲ್ಲ ಅಂತಂದ್ರೂ ಅವರು ಇವತ್ತಲ್ಲ ನಾಳೆ ಅವ್ರಿಗೆ ಸಾವನ್ನೋದು ಬಂದೇ ಬರುತ್ತೆ ಅಲ್ವಾ. ಆದ್ರೆ ಈ ಒಂದು ಆತ್ಮ ಅದಕ್ಕೆ ಸಾವಿಲ್ಲ, ಅದು ನಿತ್ಯ. ಇದನ್ನ ಅರ್ಥ ಮಾಡ್ಕೊಂಡು ನೀನು ಯುದ್ಧ ಮಾಡು ಅರ್ಜುನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೆ ನಮ್ಗೆ ಪ್ರಭುಪಾದರು ಆ ಒಂದು ದೇಹ ಮತ್ತೆ ಆತ್ಮದ ಬಗ್ಗೆ ನಮ್ಗೆ ಇಲ್ಲಿ ನಾಶ ಮಾಡ್ತಾ ಇದ್ದಾರೆ. ಇವಾಗ ಯಾವುದೇ ಒಬ್ಬ ವ್ಯಕ್ತಿ, ಇವಾಗ ನಿಮ್ಗೆ ಗೊತ್ತಿರೋ ಹಾಗೇನೆ ಈ ಭೌತಿಕ ಪ್ರಪಂಚದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಅವನಿಗೆ ಏನಾದ್ರೂ ತುಂಬಾ ಏನು ಪವರ್ ಇದ್ದು ಅಥವಾ ತುಂಬಾ ಶ್ರೀಮಂತ ಅಂತ ಹೇಳ್ಬಿಟ್ಟು ಅವನೇನಾದ್ರೂ ಸಾವನ್ನ ಅಪ್ಪದಲ್ಲೇ ಹಾಗೆ ಶಾಶ್ವತವಾಗಿರೋದನ್ನ ನಾವು ಕೇಳಿದೀವ? ನಾವ್ ಕೇಳೇ ಇಲ್ಲ. ಯಾರು ಚಿರಂಜೀವಿಗಳಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಯಾರೇ ಭೌತಿಕ ಪ್ರಪಂಚದಲ್ಲಿ ದೇಹವನ್ನ ಹುಟ್ಟಂತ ಪಡ್ಕೊಂಡ್ರೆ ಅವನಿಗೆ ಸಾವನ್ನೋದು ಇದ್ದೇ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ಅದು ನಾಶ ಅಂತೂ ಆಗೇ ಆಗತ್ತೆ. ಅದನ್ನ ಆ ದೇಹವನ್ನ ನಾವು ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭಯಿತೋ ನ ವಿಜಾನೀತೋ ನಾಯಂ ಹಂತಿನ ಹನ್ಯನೆ. ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ. ಏಕೆಂದರೆ ಆತ್ಮನು ಕೊಲ್ಲುವುದು ಇಲ್ಲ, ಕೊಲ್ಲಲ್ಪಡುವುದು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇವಾಗ ಯಾರಾದ್ರೂ ಒಬ್ರು ಇವಾಗ ಜೀವಿಯನ್ನ ಕೊಲ್ಲಬೇಕು ಅಂತನೋ ಅಥವಾ ಜೀವಿನೇ ಕೊಲ್ಲಲ್ಪಟ್ಟು ಅಂತ ಹೇಳ್ಬಿಟ್ಟು ಯಾರಾದ್ರೂ ಅನ್ಕೊಂಡ್ರೆ ಎರಡನ್ನೂ ಸಾಧ್ಯ ಇಲ್ಲ. ಯಾರು ಜೀವಿಯನ್ನ ಕೊಲ್ಲಲಿಕ್ಕೂ ಸಾಧ್ಯ ಇಲ್ಲ, ಮತ್ತೆ ಆ ಜೀವಿ ಇನ್ನೊಂದು ಜೀವಿಯನ್ನ ಕೊಲ್ಬೇಕು ಅಂತಾನೂ ಅದು ಯೋಚನೆ ಮಾಡೋದಿಲ್ಲ. ಇವೆರಡನ್ನೂ ಸಹ ಸರಿ ಇಲ್ಲ ಯಾರಾದ್ರೂ ಆತರ ಯೋಚನೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಯಾಕಂದ್ರೆ ಆತ್ಮ ಅನ್ನೋದು ಕೊಲ್ಲೋದು ಇಲ್ಲ, ಕೊಲ್ಲಲ್ಪಡೋದು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಓಕೆ, ಇದು ತುಂಬಾ ಮುಖ್ಯವಾದ ಶ್ಲೋಕ. ಇದು 20ನೇ ಶ್ಲೋಕ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದೂ ಇಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು ಅಂತ ಹೇಳ್ಬಿಟ್ಟು ಈಗ ಆತ್ಮದ ಗುಣಲಕ್ಷಣಗಳನ್ನ ನಾವು ಮುಂದಿನ ಶ್ಲೋಕದಲ್ಲಿ 10 ಶ್ಲೋಕದ ತನಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. 20ರಿಂದ 30ನೇ ಶ್ಲೋಕದ ತನಕನೂ ಸಹ ಈಗ ಆತ್ಮದ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ಸೊ ಆತ್ಮಕ್ಕೆ ಹುಟ್ಟು ಅನ್ನೋದಿಲ್ಲ. ಯಾವುದಕ್ಕೆ ಹುಟ್ಟಿರುತ್ತೋ ಅದಕ್ಕೆ ಮಾತ್ರ ಸಾವನ್ನೋದಿರೋದು. ಈಗ ಆತ್ಮಕ್ಕೆ ಹುಟ್ಟಿಲ್ಲ, ಅದಕ್ಕೆ ಸಾವನ್ನೋದು ಇಲ್ಲ. ಸೊ ಇವಾಗ ಅದು ಹಿಂದೆನೂ ಹುಟ್ಟಿಲ್ಲ, ಈಗನೂ ಹುಟ್ಟೋದಿಲ್ಲ, ಮುಂದೆನೂ ಸಹ ಅದು ಹುಟ್ಟೋದಿಲ್ಲ. ಅಂದ್ರೆ ಅದಕ್ಕೆ ಜನ್ಮ ಅನ್ನೋದೇ ಇಲ್ಲ. ಮುಂದೆ ಯಾವಾಗಾದ್ರೂ ಹುಟ್ಟಬೋದಾ ಅಂತ ನಾವು ಯೋಚನೆ ಮಾಡಿದ್ರೆ ಇಲ್ಲ, ಮುಂದೆನೂ ಅದು ಹುಟ್ಟೋದಿಲ್ಲ. ಹರೇ ಕೃಷ್ಣ ಮಾತಾಜಿ. ವಾಸ ಮಾಡುವಂತಹ ಆತ್ಮ ಸಾಯೋದಿಲ್ಲ. ಹರೇ ಕೃಷ್ಣ ಮಾತಾಜಿ, ವಾಯ್ಸ್ ಬ್ರೇಕ್ ದಯವಿಟ್ಟು ಆಗ್ತಿದೆಯಲ್ಲ, ನೀವು ವಿಡಿಯೋ ಬಂದ್ ಮಾಡ್ಕೊಂಡು ನೋಡಿ, ಮಾತಾಡಿ ಅಂದ್ರೆ ಇವಾಗ ಬದಲಾವಣೆ ನಾವ್ ಏನನ್ನ ನೋಡ್ತೀವೋ ಅದು ದೇಹಕ್ಕೆ ಆಗೋ ಬದಲಾವಣೆ ಇಲ್ಲ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಬಂದ್ ಮಾಡ್ಕೊಂಡು ಮಾತಾಡಿದ್ರೆ ಬ್ರೇಕ್ ಆಗ್ಬಿಟ್ಟು ಕಡಿಮೆ ಆಗತ್ತೇನಂತ. ವಾಯ್ಸ್ ಬ್ರೇಕ್ ಆಗುತ್ತೆ. ಆಯ್ತು ಮಾತಾಜಿ, ಇನ್ನೇನು ಇದನ್ನ ನಾನು ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಆತ್ಮದ್ದು ಏನೆಲ್ಲ ಗುಣಲಕ್ಷಣಗಳಿದೆ, ಸೊ ಅದನ್ನ ನಾವು 10 ಶ್ಲೋಕದಲ್ಲಿ ನಾವು ತಿಳ್ಕೊತಾ ಇದೀವಿ. ಇದನ್ನೆಲ್ಲಾನು ನೀವು ಪಾಯಿಂಟ್ ಮಾಡ್ಕೊಳ್ಳಿ. ಸೊ ಆತ್ಮದ ಗುಣಲಕ್ಷಣಗಳು ಏನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅವಾಗ ನೀಟಾಗಿ ಗೊತ್ತಾಗುತ್ತೆ. ಸೊ ಇದರ 20ನೇ ಶ್ಲೋಕದ ಅರ್ಥವನ್ನ ನಾವು ನಾಳೆ ತಿಳ್ಕೊಳ್ಳೋಣಂತೆ. ಸೊ ಶೀಲ ಪ್ರಭುಪಾದ್ ಕಿ ಜೈ, ಶೀಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ, ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜೈ, ವಾಂಚಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ